ಅನುದಾನದಲ್ಲಿ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಅನುದಾನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಪಕ್ಷಗಳ ಒಂದು ಕೂಗು. ಮಹಾನಗರ ಪಾಲಿಕೆಯಲ್ಲಿ ಇದೀಗ ಅನುದಾನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಅನುದಾನವನ್ನು ಸಮರ್ಪಕವಾಗಿ ಎಲ್ಲಾ ವಾರ್ಡ್ಗಳಿಗೆ ನೀಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಎರಡು ಪಕ್ಷದ ನಮ್ಮ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಬಿಜೆಪಿಯ ಸುಧೀರ್ ಶೆಟ್ಟಿ ಅವರು ಇದ್ದಾರೆ, ಹಾಗೆಯೇ JDS ನ ಅಜೀಜ್ ಕುದ್ರೋಳಿ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಇಬ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಆದ್ರೆ ನೀರಿನ ವ್ಯವಸ್ಥೆಗಳಲ್ಲೂ ಬಹಳಷ್ಟು ಸಮಸ್ಯೆಗಳಿದೆ, ಆ ವಾರ್ಡ್ಗಳನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಒಂದು ಕೂಗಿತ್ತು. ಈಗ ಅನುದಾನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಗು. ಈಗಾಗಲೇ ಸುಧೀರ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ರು ಒಂದು ಕಡೆಯಲ್ಲಿ. ಹಾಗಾದ್ರೆ ಈ ಎಲ್ಲಾ ವಿಚಾರಗಳಿಗೆ ಏನು, ಯಾಕೋಸ್ಕರ ವಾರ್ಡ್ಗಳಿಗೆ ತಾರತಮ್ಯ ಮಾಡಲಾಗ್ತದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸುಧೀರ್ ಶೆಟ್ಟಿ ಅವರೇ, ಈಗಾಗಲೇ ನೀವು ಪತ್ರಿಕಾ ಒಂದು ಗೋಷ್ಠಿಯನ್ನು ಮಾಡಿದಾಗ ಆವಾಗ್ಲೂ ನೀವು ಹೇಳಿರುವಂತದ್ದು ವಿಪಕ್ಷಗಳ ವಾದದಿಂದ ಈ ಮಾತುಗಳನ್ನು ಆಡ್ತಾ ಇದ್ದಾರೆ ಅಥವಾ ನಿಜವಾಗಿ ವಾರ್ಡ್ಗಳಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು? ಖಂಡಿತ. ಯಾಕಂತ ಹೇಳಿದರೆ ನೋಡಿ, ಮೊನ್ನೆ 24ನೇ ತಾರೀಕಿಗೆ ಒಂದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದರು. ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಅವರವರ ವಾರ್ಡಲ್ಲಿ ಇರತಕ್ಕಂಥ ಸಮಸ್ಯೆಯನ್ನು ಹೇಳುವಂಥ ವೇದಿಕೆ ಅಂತ ಹೇಳಿದರೆ ನಮ್ಮ ಮಂಗಳೂರಿನ ಕೌನ್ಸಿಲ್, ಅದು ತಿಂಗಳಿಗೊಮ್ಮೆ ನಡೆಯುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ವಾರ್ಡಲ್ಲಿ ಇರತಕ್ಕಂಥ ಏನು ನೀರಿನ ಸಮಸ್ಯೆ ಇರ್ಬೋದು, ಮತ್ತು UGD ಸಮಸ್ಯೆ ಇರ್ಬೋದು, ಹೆಲ್ತಿನ ಬಗ್ಗೆ ಸಮಸ್ಯೆ ಇರ್ಬೋದು, ಮತ್ತು ಡಾಮರೀಕರಣದ ಬಗ್ಗೆ ಇರ್ಬೋದು, ಎಲ್ಲವನ್ನು ಕೂಡ ಒಂದು ಕೇಳಲಿಕ್ಕೆ ಪ್ರಶ್ನೆ ಕೇಳುವಂಥದ್ದು, ಮತ್ತು ಮೇಯರ್ ಕಡೆಯಿಂದ ನಮಗೆ ಉತ್ತರ ಬರುವಂಥದ್ದು, ಇದೆಲ್ಲ ಪ್ರತಿ ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಬಹುಶಃ ಮೇಯರ್ ಆಯ್ಕೆಯಾದ ನಂತರ ಇಷ್ಟರ ತನಕ ಚುನಾವಣಾ ಏನು ನೀತಿ ಸಂಹಿತೆ ಇರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಏನು ಸಾಮಾನ್ಯ ಸಭೆ ಆಗಲಿಲ್ಲ. ಆದರೆ ಈ ಸಲ ಅಂದರೆ ಫೆಬ್ರವರಿಯಲ್ಲಿ ಸಾಮಾನ್ಯ ಸಭೆಯನ್ನು ಮಾಡಲಿಲ್ಲ. ಕಾರಣ ಕೇಳಿದಂಥ ಸಂದರ್ಭದಲ್ಲಿ ಏನು ಮೇಯರ್ ಅವರು ಕಮಿಷನರ್ ಹೇಳ್ತಾರೆ ಏನಂತ ಹೇಳಿದರೆ, ಚುನಾವಣೆಯ ಏನೋ ನನಗೆ ಮಂಡ್ಯದಲ್ಲಿ ನನಗೆ ಏನೋ ಚುನಾವಣೆಯ ಏನೋ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಹಾಗಾಗಿ ನಾನು ಇರಲಿಲ್ಲ. ನೋಡಿ, ಇಲ್ಲಿ ಜಾಯಿಂಟ್ ಕಮಿಷನರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದ್ದಾರೆ ಗೋಕುಲ್ದಾಸ್ ನಾಯ್ಕರು. ಅವರು ಏನು ಆಯುಕ್ತರಿಲ್ಲದಂಥ ಸಂದರ್ಭದಲ್ಲಿ ಅವರು ಏನು ಪೂರ್ತಿಯಾಗಿ ಪ್ರಭಾವವಾಗಿ ಪೂರ್ತಿ ಮಂಗಳೂರು ಮಹಾನಗರ ಪಾಲಿಕೆಯ ಏನು ಜವಾಬ್ದಾರಿಯನ್ನು ಹೊತ್ತಿದ್ರು. ಹಾಗಾಗಿ ಅವರು ಇರುವಾಗ ನೋಡಿ, ಮೊನ್ನೆ ತಾನೇ ತಾವು ನೋಡಿರ್ಬೋದು, ನಾನಂದರೆ ಇದರ ಬಗ್ಗೆ ನಾನು ಪತ್ರಿಕಾ ಒಂದು ಹೇಳಿಕೆಯನ್ನು ಮತ್ತು ಪತ್ರಿಕಾ ಗೋಷ್ಠಿಯನ್ನು ಕೂಡ ಮಾಡಿದ್ದೇನೆ. ಏನಂತ ಹೇಳಿದರೆ, ಮಂಗಳೂರು ಮಹಾನಗರ ಪಾಲಿಕೆಗೆ ಏನು ರಾಜ್ಯ ಸರ್ಕಾರದಿಂದ SFC ಅನುದಾನ ಬರುವಂಥದ್ದು, ಅದು ಕಳೆದ ವರ್ಷ ಏನೋ ಏಪ್ರಿಲ್ ತಿಂಗಳಲ್ಲಿ ಬಂದಿದೆ. ನಂತರ ಏನು ಕೇಂದ್ರ ಸರ್ಕಾರದಿಂದ 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅನುದಾನ ಬರುವಂಥದ್ದು. ಈ ಅನುದಾನವನ್ನು ತಕ್ಷಣ ಏನು ಬಂದ ನಂತರ ಏನು ಮೇಯರ್ ಅವರು ಪ್ರತಿಯೊಬ್ಬ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ನೋಡಿ, ನಿಮ್ಮ ವಾರ್ಡಲ್ಲಿ ಏನೆಲ್ಲ ಕಾಮಗಾರಿ ಅಗತ್ಯವಾಗಿರತಕ್ಕಂಥ ಕಾಮಗಾರಿ ಇದೆ ಅದರ ಒಂದು ಪಟ್ಟಿಯನ್ನು ಕೇಳುವಂಥದ್ದು. ಮತ್ತು ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆ ಮುಖ್ಯ ರಸ್ತೆಗೆ ಡಾಮರೀಕರಣ ಮಾಡುವಂಥದ್ದು, ಇದೆಲ್ಲ ಕಾಮಗಾರಿಯನ್ನು SFC ಅನುದಾನದಲ್ಲಿ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಮತ್ತು 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನ. ಆದರೆ ಈ ಸಲ ಕಳೆದ ಸಲ ಇದು ಸರಿಯಾಗಿತ್ತು. ಅಂದರೆ ಮಹಾಬಲ ಮಾರ್ಲ ಒಬ್ಬ ಏನು ಅನುಭವಿ ಒಬ್ಬ ರಾಜಕಾರಣಿ, ಅವರಿಗೆ ನಾವು ಎಲ್ಲಿ ಕೂಡ ಅವರ ಬಗ್ಗೆ ನಾವು ಮಾತಾಡಲಿಲ್ಲ. ಯಾಕಂತ ಹೇಳಿದರೆ ಅನುದಾನದ ಹಂಚಿಕೆಯಲ್ಲಿ ಒಂದಷ್ಟು ನಮ್ಮ ಏನೋ ಪ್ರತಿಪಕ್ಷಕ್ಕೆ ಒಂದಷ್ಟು ಕಡಿಮೆ ಕೊಟ್ಟಿರ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನ ಪಡುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಹಂಚುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಸಲ ಎರಡೂ ಕ್ಷೇತ್ರದ ಶಾಸಕರು, ಅದು ಮೊಯ್ದೀನ್ ಬಾವ ಇರ್ಬೋದು ಮತ್ತು JR ಲೋಬರ್ ಅವರು ಅವರಿಗೆ ಬೇಕಾದಾಗೆ, ಯಾಕಂತ ಹೇಳಿದರೆ ನೋಡಿ, ನಾವು ಕೊಟ್ಟಂತ ಪಟ್ಟಿಯನ್ನೆಲ್ಲ ಗಾಳಿಗೆ ತೂರಿ ನಮ್ಮ ವಾರ್ಡಲ್ಲಿ, ಯಾಕಂತ ಹೇಳಿದ್ರೆ ಉದಾಹರಣೆಗೆ ನನ್ನ ವಾರ್ಡಲ್ಲಿ ಕೂಡ ನಾನು ನಾನು ಪಟ್ಟಿಯನ್ನು ಕೊಟ್ಟಿದ್ದೇನೆ, ಕಾಮಗಾರಿಗಳ ಪಟ್ಟಿಯನ್ನು, ಅದನ್ನು ಯಾವುದನ್ನು ಹಾಕದೆ ಆದಂತ ಕಾಮಗಾರಿಗಳ ಪಟ್ಟಿಯನ್ನು ಮೊನ್ನೆ ನಮ್ಮ ಕೌನ್ಸಿಲಿಗೆ, ಅಂದ್ರೆ ಕೌನ್ಸಿಲಲ್ಲಿ ಪೂರ್ವಭಾವಿ ಮಂಜೂರಾತಿ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಪೂರ್ವಭಾವಿ ಮಂಜೂರಾತಿ ಕೊಡುವುದಕ್ಕಿಂತ ಮೊದಲು ಕೂಡ ನೋಡಿ, ಕೆಲವೊಂದು ವಾರ್ಡಲ್ಲಿ ಈ ರೀತಿಯಾಗಿ ಈಗಾಗಲೇ ನಿಮ್ಮ ಪಟ್ಟಿಯಲ್ಲಿ ಈಗಾಗಲೇ ಕಾಮಗಾರಿ ಆದಂಥ ಲಿಸ್ಟ್ ಇದೆ, ಇದನ್ನು ನೀವು ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ನೀವೊಂದು ಇನ್ಸ್ಪೆಕ್ಷನ್ ಮಾಡಿ ಆ ಕಾಮಗಾರಿ ಆದರೆ
ಅದಕ್ಕೆ ಬದಲಿ ಪ್ರಸ್ತಾವನೆಯನ್ನು ತಕ್ಷಣ ನೀವು ಏನು ಸಾಮಾನ್ಯ ಸಭೆಯಲ್ಲಿ ಬರುವುದಕ್ಕಿಂತ ಮೊದಲೇ, ಅಂದ್ರೆ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಬರುವುದಕ್ಕಿಂತ ಮೊದಲೇ, ನೀವು ಪೂರ್ವ ಮಂಜೂರಾತಿ ಕೊಡುವುದಕ್ಕಿಂತ ಮೊದಲೇ ಇದನ್ನು ಪರಿಶೀಲನೆ ಮಾಡಿ ತಕ್ಷಣ ಏನು ಬದಲಾವಣೆ ಮಾಡಿ ಅಂತ ಏನು ಒತ್ತಾಯವನ್ನು ಕೂಡ ಮಾಡಿದ್ರು ಕೂಡ ನಾವು ಹೇಳಿದಂತ ಯಾವುದೇ ಮಾತನ್ನು ಕೇಳದೆ ನೋಡಿ ಇಲ್ಲಿ ರಾಜಕೀಯವನ್ನು ಮಾಡುವಂತ ಕೆಲಸವನ್ನು ಎರಡೂ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ನಾವು ಮೊನ್ನೆ ಅವರು ವಿಶೇಷ ಸಾಮಾನ್ಯ ಸಭೆಯನ್ನು ಮಾಡಿದ್ರು. ವಿಶೇಷ ಸಾಮಾನ್ಯ ಸಭೆಯನ್ನು ಮಾಡಲಿಕ್ಕೆ ಇರುವಂತದ್ದು ಯಾಕಂತ ಹೇಳಿದ್ರೆ ನೋಡಿ 20 ಜನ ಮಹಾನಗರ ಪಾಲಿಕೆಯ ಸದಸ್ಯರು ಅದಕ್ಕೆ ಸೈನ್ ಹಾಕ್ಬೇಕು. ಸೈನ್ ಹಾಕಿದಂತ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ಬಹಳ ದೊಡ್ಡ ಏನಾದ್ರೂ ನೆರೆ ಬಂದ್ರೆ, ಇಲ್ಲದಿದ್ರೆ ಪ್ರಕೃತಿ ವಿಕೋಪ, ಯಾಕಂತ ಹೇಳಿದ್ರೆ ಏನಾದ್ರೂ ಭೂಕಂಪ ಆದ್ರೆ, ಇಲ್ಲದಿದ್ರೆ ಆರ್ಥಿಕ ದಿಗ್ಬಂಧನ, ಮಂಗಳೂರು ಮಹಾನಗರ ಪಾಲಿಕೆಯನ್ನು ನಮ್ಗೆ ನಡೆಸಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ವಿಶೇಷ ಸಭೆಯನ್ನು ಕರೀಲಿಕ್ಕೆ ಕಾನೂನಲ್ಲಿ ಅವಕಾಶ ಇರುವಂತದ್ದು. ಇದು ಕೇವಲ ಎರಡೂ ಕ್ಷೇತ್ರದ ಶಾಸಕರು ಕೊಟ್ಟಂತ ಪಟ್ಟಿಯನ್ನು ಅವರು ಪೂರ್ವ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯನ್ನು ಸ್ಥಿರೀಕರಣಕ್ಕೋಸ್ಕರ 21 ಎಜೆಂಡಾವನ್ನು, ಯಾಕಂತ ಹೇಳಿದ್ರೆ ನೋಡಿ ಇದರಲ್ಲಿ ಎಲ್ಲ ಸಾಮಾನ್ಯ ಸಭೆಯಲ್ಲಿ ಬರುವಂತ ಎಲ್ಲ ಎಜೆಂಡಾವನ್ನು ಹಾಕಿ ಅದನ್ನು ಒಂದು ವಿಶೇಷ ಸಭೆಯಲ್ಲಿ ಅದನ್ನು ಪೂರ್ವ ಮಂಜೂರಾತಿ ಕೊಟ್ಟು ಮತ್ತೆ ಸ್ಥಿರೀಕರಣ ಮಾಡುವಂತ ಕೆಲಸವನ್ನು ಮೊನ್ನೆ ಮಾಡಿ ಇವತ್ತು ನಮ್ಮ ಎಲ್ಲ ಪ್ರತಿಪಕ್ಷದ ಎಲ್ಲ ಸದಸ್ಯರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಈ ಕಾಂಗ್ರೆಸ್ ಆಡಳಿತ ಮಾಡಿದೆ. ಅಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಇದೀಗ ಧ್ವನಿ ಎತ್ತಾ ಇದ್ರಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದು, ಕಾಮಗಾರಿ ಆದಾಗ್ಲೂ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ, ಈ ಕಾಮಗಾರಿ ಪುನಃ ಮಾಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂದಾಗ ಆವಾಗ ಯಾಕೆ ವಿರೋಧ ವ್ಯಕ್ತಪಡಿಸಿಲ್ಲ? ಇದೀಗ ನೋಡಿ, ತಾವು ಬೇಕಾದ್ರೆ ನೋಡ್ಬೋದು. ಯಾಕಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ನಾವು ಬಹಳಷ್ಟು ಸಲ ಮಾತಾಡುವಾಗ ನಾವು ಅದನ್ನು ಪಟ್ಟಿಯನ್ನು ಮಾಡ್ತಾ ಇದ್ದೇವೆ, ಲಿಸ್ಟ್ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆಯಲ್ಲಿ ನಗರ ಯೋಜನೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಿರ್ಬೋದು, ಮತ್ತೆ ಮುಖ್ಯ ಸಚೇತಕರಾಗಿರತಕ್ಕಂತಹ ಶಶಿಧರ ಹೆಗಡೆ ಅವರು ಮತ್ತೆ ಮೇಯರ್ ಅವರು ನೇರವಾಗಿ ನನ್ನ ಹತ್ರ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನೋಡಿ ವಿಪಕ್ಷ ನಾಯಕರೇ, ನಾವೆಲ್ಲ ಒಟ್ಟಿಗೆ ಕೂತು ಅದನ್ನು ನಾವು ಪಟ್ಟಿಯನ್ನು ನಿಮಗೆ ತೋರಿಸ್ತೇವೆ, ಎಲ್ರಿಗೂ ಕೂಡ ಸಮಾಧಾನ ತರುವಂತಹ ನಿಟ್ಟಿನಲ್ಲಿ ಎಲ್ಲ ವಾರ್ಡಿಗೆ ಸಮಾನವಾಗಿ ಹೆಚ್ಚು ಕಡಿಮೆ ಸಮಾನವಾಗಿ ಹಂಚಿ ನಾವು ನಿಮ್ಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಅದಕ್ಕೋಸ್ಕರ ನಾವು ಅಂದ್ರೆ ಕೇಳಿದ್ದೇವೆ, ಸಾಮಾನ್ಯ ಸಭೆಯಲ್ಲಿ ಕೇಳಿದ್ದೇವೆ, ಅದಕ್ಕೆ ಈ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ನಾವೆಲ್ಲ ಕೊಟ್ಟಿರತಕ್ಕಂತ ಕಾಮಗಾರಿ ಇನ್ನು ಆಗಬಹುದೆಂಬ ನಿರೀಕ್ಷೆಯಲ್ಲಿ ನಾವು ಮಾತಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ದು ಎಲ್ಲರದ್ದು ಕೂಡ ಎಲ್ಲ ಪ್ರತಿಪಕ್ಷದ ಎಲ್ಲ ಸದಸ್ಯರ ಪಟ್ಟಿ ಅದರಲ್ಲಿ ಬರ್ಬೋದೆಂಬ ನಿರೀಕ್ಷೆಯಲ್ಲಿ ನಾವು ಮಾತಾಡ್ಲಿಲ್ಲ. ಹಾಗಾಗಿ ಯಾಕಂತ ಹೇಳಿದ್ರೆ ಮೊನ್ನೆ ನಮ್ಗೆ ಕೊನೆಯ ಕ್ಷಣದಲ್ಲಿ ನಾವು ಕೊಟ್ಟಂತ ಪಟ್ಟಿಯನ್ನು ಕೈಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಎಂಬುದಾಗಿ ನಮ್ಗೆ ಗೊತ್ತಾದ ತಕ್ಷಣ ನಮ್ಗೆ ಜಿಲ್ಲಾಧಿಕಾರಿ, ಯಾಕಂತ ಹೇಳಿದ್ರೆ ನೋಡಿ ಈ ವಿಶೇಷ ಸಾಮಾನ್ಯ ಸಭೆ ಆಗುವುದಕ್ಕಿಂತ ಮೊದಲೇ ನಾವು ಜಿಲ್ಲಾಧಿಕಾರಿ ಅವರಿಗೆ ನೋಡಿ ಈ ರೀತಿಯಾಗಿ ಮೇಯರ್ ಅವರು ಪೂರ್ವ ಮಂಜೂರಾತಿ ಕೊಟ್ಟಿದ್ದಾರೆ, ಇದು ತಪ್ಪು, ಇದರಲ್ಲಿ ಅನ್ಯಾಯ ಆಗಿದೆ, ಆದಂತಹ ಕಾಮಗಾರಿಗಳನ್ನು ಮತ್ತೆ ಈ ಪಟ್ಟಿಯಲ್ಲಿ ಸೇರಿಸಿ ಈಗ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರ ಗಮನಕ್ಕೂ ಕೂಡ ತಂದಿದ್ದೇವೆ. ಬಹುಶಃ ನಮ್ಮ ಅಜೀಜ್ ರಾವ್ ಅವರು ಕೂಡ ಅಲ್ಲಿ ಹೋಗಿರ್ಬೋದು, ಅವರ ಹತ್ರ ಮನವಿಯನ್ನು ಕೂಡ ಮಾಡಿರ್ಬೋದು. ಹಾಗಾಗಿ ಮತ್ತೆ ಆ ಫೈಲನ್ನು ಮಹಾನಗರ ಪಾಲಿಕೆಗೆ ಕಳಿಸುವಂತ ಕೆಲಸವನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಮಾಡಿದ್ದಾರೆ. ಖಂಡಿತ ನಾವು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಖಂಡಿತ ನಮಗೆ ಜಯ ಸಿಗ್ತದೆ ಎಂಬ ವಿಶ್ವಾಸದಲ್ಲಿ ತಾವು ಹೇಳ್ತಾ ಇದ್ರಿ, ಪಕ್ಷವನ್ನು ನೋಡಿ ಇಲ್ಲಿ ಮನೆ ಹಾಕಲಾಗ್ತಿದೆ, ಅಂದ್ರೆ ಅನುದಾನಗಳನ್ನು ಬಿಡುಗಡೆ ಮಾಡಲಾಗಿದೆ ಅನ್ನುವಂಥ. ಇದಕ್ಕೇನು ಆಧಾರಗಳಿದೆ? ಅಥವಾ ನೀವು ಈಗ ಗಂಭೀರವಾದ ಆರೋಪ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನು ಆಧಾರಗಳಿವೆ? ನೋಡಿ, ಆಧಾರ ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ನೋಡಿ, ಅಶೋಕ್ ಶೆಟ್ಟಿ ಅವರ ವಾರ್ಡ್ ಕಾಂಗ್ರೆಸ್ ವಾರ್ಡ್, ದೀಪಕ್ ಪೂಜಾರಿ ಅವರ ವಾರ್ಡ್ ಕಾಂಗ್ರೆಸ್ ವಾರ್ಡ್, ಮತ್ತೆ ನಮ್ಮ ಫಳ್ನೀರ್ ವಾರ್ಡ್ ಅದು ಕಾಂಗ್ರೆಸ್ ವಾರ್ಡ್, ಮತ್ತೆ ನಮ್ಮ ಕೋರ್ಟ್ ವಾರ್ಡ್ ಕಾಂಗ್ರೆಸ್ ವಾರ್ಡ್, ವೆಲೆನ್ಸಿಯಾ ವಾರ್ಡ್ ಕಾಂಗ್ರೆಸ್ ವಾರ್ಡ್, ಮತ್ತೆ ಕಂಕನಾಡಿ ವಾರ್ಡ್ ಕಾಂಗ್ರೆಸ್ ವಾರ್ಡ್, ಬಜಾಲ್ ವಾರ್ಡ್ ಕಾಂಗ್ರೆಸ್ ವಾರ್ಡ್. ಈ ವಾರ್ಡ್ ಅಲ್ಲಿ ಎಲ್ಲ 1,50,00,000, 75,00,000 ಈ ರೀತಿಯಾಗಿ ಒಂದೊಂದು ವಾರ್ಡಿಗೆ ಎಲ್ಲ ಅನುದಾನವನ್ನು ಕೊಡುವಂತ ಕೆಲಸವನ್ನು, ಯಾಕಂತ ಹೇಳಿದ್ರೆ ಯಾರೆಲ್ಲ ಶಾಸಕರ ಹಿಂದೆ ಇದ್ದಾರೆ, ಯಾರು ಚೇಳಗಳಾಗಿ ಕೆಲಸ ಮಾಡ್ತಾರೆ ಅಂತವರಿಗೆ ಹೆಚ್ಚಿನ ಅನುದಾನ ಕೊಡುವಂತ ಕೆಲಸವನ್ನು ಈ ಎರಡೂ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಪ್ರತಿಪಕ್ಷದ ಎಲ್ಲ ಸದಸ್ಯರಿಗೂ ಕೆಲವೊಂದು ಸದಸ್ಯರಿಗೆ ಒಂದೇ ₹1 ಅನುದಾನವನ್ನು ಕೊಡದೆ ವಂಚನೆ ಮಾಡುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಆಡಳಿತ ಮಾಡಿದೆ ಅನ್ನುವಂಥದ್ದು. ಈಗಾಗಲೇ JDS ಇಂದ ತಾವು ಸ್ಪರ್ಧೆ ಮಾಡಿ ಜಯ ಗಳಿಸಿದವರು, ನಿಮ್ಮ ವಾರ್ಡ್ ಅಲ್ಲಿ ಇದೇ ತಾರತಮ್ಯವನ್ನು ಮಾಡ್ತಾ ಇದ್ದಾರಾ? ನಿಮ್ಗೂ ಇಂಥ ತಾರತಮ್ಯಗಳಾಗಿದೆ ಅನ್ನುವಂಥದ್ದು? ನೋಡಿ, ಸುಧೀರ್ ಶೆಟ್ಟಿ ಅವರು ಹೇಳಿದಾಗೇನೆ ವಿರೋಧ ಪಕ್ಷದಲ್ಲಿರುವವರು ನಮಗೂ ಕೂಡ ಅದೇ ರೀತಿ ತಾರತಮ್ಯವನ್ನು ಅವರು ಮಾಡಿದ್ದಾರೆ.
ನಮಗೆ ಒಂದು ನಯಾ ಪೈಸೆ ಕೂಡ ನಮಗೆ ವಾರ್ಡ್ ಇದರಲ್ಲಿ ಅಭಿವೃದ್ಧಿಗೆ ಅಂತೇಳಿ ಕೊಟ್ಟಿಲ್ಲ. ನಮಗೆ ಆಶ್ಚರ್ಯ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಕಂದಕ್ ವಾರ್ಡ್ಗೆ ಕೊಟ್ಟಿದ್ದಾರೆ. ಅವರ ಕಾಂಗ್ರೆಸ್ನ ಏರಿಯಾ ಯಾವುದಿದೆಯಾ ಮತ್ತೆ ಬೋಳೂರು ವಾರ್ಡ್ಗೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿರುವಂತಹ 43 ಮತ್ತು 44ನೇ ವಾರ್ಡ್ JDS ಪಕ್ಷ ಇರುವಂತಹ ವಾರ್ಡ್, ಆ ವಾರ್ಡ್ಗೆ ಮಾತ್ರ ತಾರತಮ್ಯ ಮಾಡಿದ್ದಾರೆ. ಅದಲ್ಲದೆ ಇದನ್ನು 24ಗಿಂತ ಸಭೆಗಿಂತ ಮುಂಚೆ ನಾನು ಮೇಯರ್ನ ಭೇಟಿಯಾಗಿ ಕೇಳಿದ್ದೆ. ನಾನು ನೋಡಿ, ಈ ರೀತಿ ಎಲ್ಲ ಬಜೆಟ್ SFC ಬಜೆಟ್ ಎಲ್ಲ ವಿಂಗಡಣೆ ಮಾಡ್ತಾ ಇದ್ದೀರಿ, ಏನಾದರೂ ನಮಗೇನಾದರೂ ನಮ್ಮ ಏರಿಯಾಕ್ಕೆ ಏನಾದರೂ ಮೀಸಲಿಟ್ಟಿದ್ದೀರಾ ಅಂತೇಳಿ. ಅದಕ್ಕೆ ಹೇಳಿದ್ರು ಪೂರ್ವಭಾವಿ ಮಂಜೂರಾತಿಗೆ ಅಂತೇಳಿ ಬಂದಿದೆ, ನಾನು ಅದನ್ನು ಮಂಜೂರಾತಿಗೆ ಇಡುವುದಿಲ್ಲ, ಯಾಕೆ ಮುಂದೆ ಬರುವ ಮೇಯರ್ ಬೇಕಾದರೆ ಮಾಡಲಿ, ನಾನು ಮಾಡುವುದಿಲ್ಲ ಅಂತ ಹೇಳಿದವರು ವಿಶೇಷ ಸಭೆಯನ್ನ ಕರೆದವರು ಅದು ಮಂಜೂರಾತಿ ಇದಕ್ಕೆ ಕೊಟ್ಟಿದ್ದಾರೆ. ಅದು ಯಾವ ರೀತಿಯ ರಾಜಕೀಯದಿಂದ ಅವರ ಒತ್ತಡದಿಂದ ಮಣಿದು ಈ ವಿಶೇಷ ಸಭೆಯನ್ನು ಕರೆದು ಅನುಮೋದನೆಗೆ ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಾರೆ ವಿಶೇಷ ಸಭೆಯಲ್ಲಿ ಇದನ್ನು ವಿಶೇಷ ಸಭೆ ಅಲ್ಲ, ಈ ವಿಶೇಷ ಸಭೆಗೆ ನಿಮ್ಮನ್ನು ಕರೆತಿಲ್ವಾ ಆ ಸಂದರ್ಭಗಳಲ್ಲಿ? ಅಲ್ಲ, ವಿಶೇಷ ಸಭೆಗೆ ಅಂದ್ರೆ 3 ದಿನದ ನೋಟಿಸ್ ಕೊಟ್ಟು ನಮ್ಮನ್ನು ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಕರೆದು ನಮ್ಗೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರ, ಯಾಕಂತ ಹೇಳಿದ್ರೆ ಇಲ್ಲಿ ಪೂರ್ವಭಾವಿ ಮಂಜೂರಾತಿ ಒಂದ್ಸಲ ಮೇಯರ್ ಕೊಟ್ಟ ನಂತರ ಅದರಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಅಲ್ಲಿ ಖಾಲಿ ಒಂದು ಪೂರ್ವಭಾವಿ ಮಂಜೂರಾತಿಯನ್ನು ಸ್ಥಿರೀಕರಣ ಮಾಡಲಿಕ್ಕೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು, ಮತ್ತೆ ಯಾವುದೇ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಏನು ಮೇಯರ್ ಅವರು ಕೊಟ್ಟಂತ ಏನು ಪೂರ್ವಭಾವಿ ಮಂಜೂರಾತಿಯನ್ನು ಮತ್ತೆ ಬದಲಾವಣೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಒಂದ್ಸಲ ಕೊಟ್ಟಾಗಿ ಆಗಿದೆ. ಹಾಗೆ ಒಂದು ವೇಳೆ ಕೊಟ್ಟಾಗಿ ಆದ ನಂತರ ಇದು ಈ ರೀತಿಯಾಗಿ ಬದಲಾವಣೆ ಮಾಡಿದ್ರೆ ಮೇಯರ್ ಅವರ ಮೇಲೆ ಹಕ್ಕುಚ್ಯುತಿಯ ಏನು ನಾವು ಆರೋಪವನ್ನು ಮಾಡಬಹುದು. ಹಾಗಾಗಿ ನೋಡಿ, ಈ ರೀತಿಯಾಗಿ ನಮ್ಮ ಮೇಯರ್ ಅವರು ಪೂರ್ವಭಾವಿ ಮಂಜೂರಾತಿ ಕೊಟ್ಟು ನಮ್ಗೆಲ್ರಿಗೂ ಕೂಡ ಮೋಸ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಮ್ಗೆ ನೋಡಿ, ಸಾಮಾನ್ಯ ಸಭೆಯಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಸಮಸ್ಯೆ. ಒಂದು ಕಡೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಎಲ್ಲ ಸದಸ್ಯರಿಗೆ ಇವರು ಏನು ಘೋಷಣೆ ಮಾಡಿದ್ರು, ನಾವು ಪ್ರತಿಯೊಬ್ಬ ಮಹಾನಗರ ಪಾಲಿಕೆಯ ಸದಸ್ಯನಿಗೆ 30 ಲಕ್ಷ ರೂಪಾಯಿಯ ಅವರ ಕ್ಷೇತ್ರಾಭಿವೃದ್ಧಿ ಬಜೆಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಎಂದು ಭಾರಿ ಘಂಟಾಘೋಷವಾಗಿ ಅಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಈಗ ನೋಡಿ, ನಮ್ಮ ಏನು ಮಹಾನಗರ ಪಾಲಿಕೆಯ ಸದಸ್ಯರ ಏನು ಬಜೆಟಿನ ಏನು ಫೈಲ್ ಕಳೆದ ಏನು ಆಗಸ್ಟ್ ತಿಂಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನು ನಮ್ಮ ಫೈಲಲ್ಲಿ ಬರೀತಾ ಇದ್ದಾರೆ ನೆಗೆಟಿವ್ ಬಜೆಟ್ ಅಂತ, ಮೈನಸ್ ಬಜೆಟ್ ಅಂತ. ಇಲ್ಲ, ಹಣನೇ ಇಲ್ಲ. ಆಗಸ್ಟ್ ತಿಂಗಳಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲದೆ ಈಗ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಕೊನೆಯ ಏನು ಕ್ಷಣದಲ್ಲಿ ಹೇಳಿದ್ರು, ನಾವು ಈ ಬಜೆಟ್ ಅನ್ನು ರಿವೈಸ್ ಮಾಡಿ ನಿಮ್ಗೆ ಮತ್ತೆ ನೀವು ಫೈಲ್ ಪುಟಪ್ ಮಾಡಬಹುದು ಅಂತ ಹೇಳಿದ್ರು. ರಿವೈಸ್ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ನಾವು ಏನು ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ವಿಶೇಷ ಸಭೆಯನ್ನು ಕರೆದು ನಮ್ಗೆ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಒಂದು ಏನು ನಮ್ಮನ್ನೆಲ್ಲ ಕತ್ತಲೆಯಲ್ಲಿಟ್ಟು ನಮ್ಗೆ ಮೋಸ ಮಾಡುವಂತ ಕೆಲಸವನ್ನು ಈ ಮೇಯರ್ ಅವರ ಅವಧಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ನೋವಾಗ್ತಾ ಇದೆ. ನಮ್ಮ ಏನು 6,000 ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಬಹಳಷ್ಟು ನಮ್ಮ ಏನು ಕ್ಷೇತ್ರದಲ್ಲೆಲ್ಲ ನಿರೀಕ್ಷೆ ಇದೆ, ಬಹಳಷ್ಟು ಕೆಲಸಗಳೆಲ್ಲ ಬಾಕಿ ಇದೆ. ಆದ್ರೆ 30 ಲಕ್ಷದಲ್ಲಿ ಒಂದಷ್ಟು ನಾವು ಏನು ಆ ಎಲ್ಲ ಕೆಲಸ ಕಾಮಗಾರಿಗಳನ್ನೆಲ್ಲ ಮಾಡಬಹುದೆಂಬ ವಿಶ್ವಾಸದಲ್ಲಿದ್ದೆವು. ಆದ್ರೆ ನಮ್ಗೆ ಇವತ್ತು ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಕೇವಲ 15 ಲಕ್ಷವನ್ನು ಮಾತ್ರ ಕೊಟ್ಟು ಇವತ್ತು ನಾವು ಏನು ಒಂದು ಕಡೆಯಲ್ಲಿ SFC ಅನುದಾನ ಇಲ್ಲ, ಮತ್ತೊಂದು ಕಡೆಯಲ್ಲಿ 14th ಫೈನಾನ್ಸ್ ಅನುದಾನ ಇಲ್ಲ, ಮತ್ತೆ ನೆರೆ ಹಾನಿಯಲ್ಲಿ ಬರ್ತದೆ ಅನುದಾನ, ಅದೆಲ್ಲ ಶಾಸಕರಿಗೆ ಹೋಗುವಂತದ್ದು, ಶಾಸಕರ ಅನುದಾನ ಇಲ್ಲ. ಎಲ್ಲ ಅನುದಾನ ಇಲ್ಲದೆ ನಾವೆಲ್ಲರೂ ಕೂಡ ವಂಚಿತವಾಗಿದೆ. ಮತ್ತೆ ಜನರಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಬಹಳಷ್ಟು ಇವತ್ತು ಎಲ್ಲ ಜನಪ್ರತಿನಿಧಿಗಳು ನಾವು ಎಲ್ಲಾ ಜನಸಾಮಾನ್ಯರನ್ನು ಸಮಾನವಾಗಿ ಕಾಣ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ರಾಜಕೀಯ ಮಾಡೋದಿಲ್ಲ ಅನ್ನುವಂಥದ್ದು ಖಂಡಿತ ನಾವು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ತಾವು ಹೇಳ್ತಾ ಇರೋ ಖಂಡಿತ ಮಾಡ್ತಾ ಇದ್ದಾರೆ ಇವರು. ಅಲ್ಲ, ವಾರ್ಡ್ ವೈಸ್ ಅಲ್ಲಿ ನೀವು ಹೇಳಿದ್ರಿ ಲಕ್ಷಾಂತರ ರೂಪಾಯಿಗಳನ್ನು ಅವರಿಗೆ ಮೀಸಲಿಡುವಂತ ವ್ಯವಸ್ಥೆಗಳು ಮತ್ತೆ ವಾರ್ಡ್ಗಳಿಗೆ ಇಟ್ಟಿದ್ದಾರೆ. ಹೌದು, ಖಂಡಿತ ಇಟ್ಟಿದ್ದಾರೆ. ಈಗಾಗಲೇ ಕೆಲಸ ಮಾಡಿದಕ್ಕೆ ಮತ್ತೊಮ್ಮೆ ಕೆಲಸ ಮಾಡುವಂತ ವ್ಯವಸ್ಥೆಗಳಿಗೆ ಜನರು ಯಾಕೆ ವಿರೋಧ ವ್ಯಕ್ತಪಡಿಸಿಲ್ಲ? ಅಲ್ಲಿ ಸಾರ್ವಜನಿಕರು ಯಾಕೆ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ? ಅಲ್ಲ, ನಮ್ಮ ವಾರ್ಡಿನ ಜನರಿಗೆ ಈಗಾಗಲೇ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರು ತಕ್ಷಣ ಅಂದ್ರೆ ಒಂದು 2-3 ದಿನದ ಒಳಗೆ ಎಲ್ಲ ಊರಿನ ಜನರು ಬಂದು ಮೇಯರ್ ಅವರಿಗೆ ಇದರ ಬಗ್ಗೆ ಆದಂತಹ ಕಾಮಗಾರಿಗಳ ಬಗ್ಗೆ ಅವರಿಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಆಗ್ಬಾರ್ದು, ಇನ್ನು ಮುಂದಕ್ಕೂ ಕೂಡ ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ನಮ್ಮ ಊರಿನ ಜನರು ಮನವಿಯನ್ನು ತಕ್ಷಣ ಏನು ಕೊಡ್ಲಿಕ್ಕೆ ಇದ್ದೆ. ನಾನಂತೂ ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಊರಿನ ಜನರು ಕೊಡುವುದಕ್ಕಿಂತ ನಾನು ಅಂದ್ರೆ 6,000 ಜನ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾನು ಈಗಾಗಲೇ ಕೊಟ್ಟಿದ್ದೇನೆ. ಮೊನ್ನೆ ಏನು ಕೌನ್ಸಿಲ್ ಅಲ್ಲಿ ನಾವೆಲ್ಲರೂ ಸೇರಿ 108 ಏನು
ಸೆಕ್ಷನ್ನ ಮುಖಾಂತರ ನಾವು ಕೂಡ ಅದಕ್ಕೆ ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದೇವೆ. ಆದ್ರೆ ಅದನ್ನು ಯಾವುದನ್ನು ಕೂಡ ಕ್ಯಾರ್ ಮಾಡದೆ ನಮ್ಮನ್ನು ಎಲ್ಲರನ್ನು ಕೂಡ ಕತ್ತಲೆಯಲ್ಲಿಟ್ಟು ಇವತ್ತು ನಮ್ಗೆ ಎಲ್ಲರಿಗೂ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನು ಈ ಏನು ಮೇಯರ್ ಅವರು ಈ ಕಾಂಗ್ರೆಸ್ ಆಡಳಿತ ಮಾಡ್ತಾ ಬಂದಿದೆ. ಬಹಳಷ್ಟು ನೋವಾಗ್ತಾ ಇದೆ, ಬಹಳಷ್ಟು ನಿರೀಕ್ಷೆ ಇತ್ತು, ಆ ಕೆಲಸವನ್ನು ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಎಲ್ರಿಗೂ ಕೂಡ ಈ ರೀತಿಯಾಗಿ ನಾವು ಮಾಡಿದ್ದಕ್ಕೆ ಇನ್ನು ಮುಂದಕ್ಕೆ ನಾವು ಈಗಾಗಲೇ ನಾನು ಮೇಯರ್ ಅವರಿಗೆ ನಾನು ಏನು ಪತ್ರವನ್ನು ಕೊಟ್ಟಿದ್ದೇನೆ, ನೋಟಿಸ್ ಅನ್ನು ಕೊಟ್ಟಿದ್ದೇನೆ, ಮತ್ತೆ ಕಮಿಷನರ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದೇನೆ. ಜಿಲ್ಲೆಯ ಏನು ಕಾರ್ಯದರ್ಶಿ ಅಂದ್ರೆ ಭರತ್ ಲಾಲ್ ಮೀನಾರ್ ಅವರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನು ಸ್ಪೀಡ್ ಪೋಸ್ಟ್ ನ ಮುಖಾಂತರ ಮಾಡಿದ್ದೇನೆ. ಏನು ನಮ್ಮ ಚೀಫ್ ಸೆಕ್ರೆಟರಿ ಯುಡಿಯ ಚೀಫ್ ಸೆಕ್ರೆಟರಿ ಅವರಿಗೆ ಕೂಡ ನೋಟಿಸ್ ಅನ್ನು ಕಳಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಂದಿನ ಹಂತದಲ್ಲಿ ನಮಗೆ ಏನು ಇಲ್ಲದೆ ಅಂತ ಹೇಳಿದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಇದರ ಬಗ್ಗೆ ನಾವು ಮಾಡ್ತೇವೆ. ಅಲ್ಲ, ಈಗಾಗಲೇ ನೀವು ಪ್ರತಿಭಟನೆಯಲ್ಲಿ ತೊಡಗಿದ್ರಿ. ಪ್ರತಿಭಟನೆ ಅನ್ನುವಂಥದ್ದು ಹಾಗಾದ್ರೆ ಕಾಟಾಚಾರಕ್ಕೆ ಆಯ್ತಾ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಮೂಡುವಂತ. ನಿಮ್ಮ ವಿಪಕ್ಷದ ಪ್ರತಿಭಟನೆ ಏನಾಯ್ತು? ಧ್ವನಿ ಎಬ್ಬಿಸಿದಂತ ಒಂದು ಪ್ರತಿಪಕ್ಷ ಇದೀಗ ಧ್ವನಿ ಕಳೆದುಕೊಂಡಿದ್ದ ಅನ್ನುವಂಥ? ಇಲ್ಲ, ನಮ್ಗೆ ನಾವು ನಿರಂತರವಾಗಿ ಯಾಕಂತ ಹೇಳಿದ್ರೆ ಮುನ್ನೆಯಿಂದ ಬಹಳಷ್ಟು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಭೆಗಳಾಯ್ತು. ಯಾವುದು ಅಂತ ಹೇಳಿದ್ರೆ ಕಮಿಟಿ ಸಭೆಗಳು. ಅದರಲ್ಲಿ ನಮ್ಮ ಎರಡೆರಡು ಸದಸ್ಯರೆಲ್ಲ ಆ ಕಮಿಟಿ ಸದಸ್ಯರಾಗಿದ್ದಾರೆ. ನಮ್ಮ ಕಮಿಟಿ ಸಭೆಯಲ್ಲಿ ನಾನು ಕೂಡ ಅಪೇಕ್ಷಿತನಾಗಿದ್ದೀನಿ. ನಾನು ಕೂಡ ಆ ಕಮಿಟಿ ಸಭೆಗೆ ಹೋಗಿ ನಿಮ್ಗೆ ಇಷ್ಟರ ತನಕ ನಾವು ಬಹಳಷ್ಟು ನಾವು ಏನು ಸಹಕಾರವನ್ನು ಕೊಟ್ಟಿದ್ದೇವೆ. ಇಲ್ಲಿ ಕೂಡ ನಾವು ಅಭಿವೃದ್ಧಿಗೆ ನಾವು ಅಂದ್ರೆ ನಾವು ರಾಜಕೀಯ ಮಾಡಲಿಲ್ಲ. ಹಾಗಾಗಿ ನೀವು ರಾಜಕೀಯವನ್ನು ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ನೀವು ಎಷ್ಟರ ತನಕ ಇದನ್ನು ನೀವು ಸರಿ ಮಾಡುವುದಿಲ್ವಾ ಅಷ್ಟರ ತನಕ ನಿಮ್ಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಕೊಡುವುದಿಲ್ಲ ಎಂಬ ನಾವು ಮಾತನ್ನು ನಾವು ಮುನ್ನೆ ಹೇಳಿದ್ದೆವು. ಮತ್ತೆ ನಮ್ಮ ಸದಸ್ಯರು ಆ ಒಂದು ಮೀಟಿಂಗ್ಗೆ ಸಹಿ ಹಾಕದೆ ಅಲ್ಲಿಂದ ಬಹಿಷ್ಕಾರ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಸರಿ, ನಿಮ್ ಜೊತೆ ಮತ್ತಷ್ಟು ವಿಚಾರಗಳನ್ನ ನಾವು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ಅನುದಾನದಲ್ಲಿ ರಾಜಕೀಯ ಅನ್ನುವಂಥದ್ರ ಬಗ್ಗೆ ನಗರ ಪಾಲಿಕೆ ಒಂದು ಕಡೆಯಲ್ಲಿ ನರಕಯಾತನೆ ಮಾಡ್ತಾ ಇದೆ. ಇಲ್ಲೇ ಯಾವ ರೀತಿಯಲ್ಲಿ ಸದಸ್ಯರ ಮೇಲೆ ರಾಜಕೀಯದ ಒಂದು ಬಣ್ಣವನ್ನು ಲೇಪನೆ ಮಾಡ್ತಾ ಇದೆ ಅಥವಾ ರಾಜಕೀಯ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಚಾರಗಳಂತ ಹಂಚಿಕೊಳ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅನುದಾನದಲ್ಲಿ ರಾಜಕೀಯ ಅನ್ನುವಂಥರ ಬಗ್ಗೆ ಮಾತಾಡ್ತಿದ್ವಿ. ಸರಿ, ಈಗಾಗಲೇ ನೀವು ಇದರಲ್ಲಿ ಉಲ್ಲೇಖ ಮಾಡಿದಿರುವಂತಹ ರೀತಿಯಲ್ಲೇ ನೋಡಿದ್ರೆ ಇಲ್ಲಿ ಹೇಳಿದ್ರಿ ಕಾಮಗಾರಿಯಲ್ಲಿ ನಿಯಮಗಳನ್ನು ಗಾಲಿಗೆ ತೂರಲಾಗಿದೆ ಅನ್ನುವಂಥದ್ದು, ಮತ್ತೊಂದು ಟೆಂಡರ್ ಪ್ರಕ್ರಿಯೆಯನ್ನು ಮಾಡದೆ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದೆ ಅನ್ನುವಂಥದ್ದು. ಇದು ಏನ್ ದೂರು, ಇದು ಏನು ನಿಜನಾ ಇದು ಅನ್ನುವಂಥದ್ದು? ನೋಡಿ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಹಾನಗರ ಪಾಲಿಕೆಯ ಚುನಾವಣೆ ಆದ ನಂತರ ಸುಮಾರು 1 ವರ್ಷದ ಅವಧಿಯಲ್ಲಿ ಇವರು ಏನು ನಮ್ಮ ರಿಸರ್ವೇಷನ್ ಕೊಡದೆ 1 ವರ್ಷ ನಾವು ಖಾಲಿ ಕಾರ್ಪೊರೇಟರ್ ಆಗಿದ್ದೆವು. ಅಂದರೆ ನಮಗೆ ಏನು ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರತಕ್ಕಂಥ ಮೊಯ್ದೀನ್ ಬಾವರ್ ಅವರು ಏನು ಒಂದು ಅವರ ಕ್ಷೇತ್ರದ್ದು ಒಂದು ಏನು ಕಾಮಗಾರಿಗಳ ಅಂದರೆ ಒಂದು ಪಟ್ಟಿ ಮಾಡಿದರು. ಪಟ್ಟಿ ಮಾಡಿ ಆ ಒಂದು ಪಟ್ಟಿಯನ್ನು ನಮ್ಮ ಆಡಳಿತಾಧಿಕಾರಿ ನಮ್ಮ ಜಿಲ್ಲಾಧಿಕಾರಿ ಅವರ ಮುಖಾಂತರ ಸರಕಾರಕ್ಕೆ ಕಳಿಸಿದರು. ಸರಕಾರಕ್ಕೆ ಕಳಿಸಿ ಸುಮಾರು 58 ಕಾಮಗಾರಿಗಳು ಆ ಪಟ್ಟಿಯಲ್ಲಿತ್ತು. ಅದಕ್ಕೆ 3 ಕೋಟಿ ಅನುದಾನ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಅದನ್ನು ಯಾಕಂತ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಬರುವಂಥ ಎಲ್ಲ ಯಾವುದೇ ಅನುದಾನವನ್ನು ಅಂದರೆ ರಾಜ್ಯ ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನು ನೇರವಾಗಿ ಏನು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಕೊಡುವಂಥದ್ದಿಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಇರತಕ್ಕಂಥದ್ದು 5 ಲಕ್ಷದ್ದು, 3 ಲಕ್ಷದ್ದು, 10 ಲಕ್ಷದ್ದು ಸಣ್ಣ ಸಣ್ಣ ಕಾಮಗಾರಿ. ಅದನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಹಳಷ್ಟು ಅಧಿಕಾರಿಗಳಿದ್ದಾರೆ. SC ಅವರಿದ್ದಾರೆ, ಅದು ಅವರ ಕೆಳಗೆ 3 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರ ಕೆಳಗೆ 8 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮತ್ತೆ JS ಬಹಳಷ್ಟು ಜನ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳಿದ್ದಾರೆ. ಆದರೆ ಒಂದು ಏನು ಶಾಸಕರು ಆ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದ್ರು.
ಚುನಾವಣೆಯ ನಿಮಿತ್ತ ಅಂದರೆ ಆ ಸಂದರ್ಭದಲ್ಲಿ MP ಚುನಾವಣೆ ಏನು ಘೋಷಣೆ ಆಗುವಂಥ ಸಂದರ್ಭದಲ್ಲಿತ್ತು. ಚುನಾವಣೆಯ ನಿಮಿತ್ತ ಈ ಕಾಮಗಾರಿಗಳು ತಕ್ಷಣ ಆಗಬೇಕಾಗಿರುವುದರಿಂದ ಈ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರಕ್ಕೆ ಕೊಡಬೇಕು ಎಂಬ ಒಂದು ಪತ್ರವನ್ನು ಬರೆದರು. ಯಾಕಂತ ಹೇಳಿದರೆ ಈ ಶಾಸಕರ ಒಂದು ಒತ್ತಡದಿಂದಾಗಿ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಅದಕ್ಕೆ ಒಪ್ಪಿಗೆ ನೀಡಿದರು. ಆದರೆ ನೋಡಿ, ಬಹಳಷ್ಟು ಅದರಲ್ಲಿ ಏನು ಆ ಸರ್ಕಾರದ ಏನು ಡೈರೆಕ್ಷನ್ ಇದೆ, ಯಾವುದೇ ಕಾರಣಕ್ಕೂ ಕೂಡ SFC ಅನುದಾನವನ್ನು ಏನು ಈ ಟೆಂಡರ್ ಮುಖಾಂತರನೇ ಅದನ್ನು ಏನು ಟೆಂಡರ್ ಕರಿಬೇಕು ಮತ್ತೆ ಟೆಂಡರ್ ಅನ್ನು ಭಾಗವಹಿಸಬೇಕಂತ ಹೇಳಿ ಇದರಲ್ಲಿ ಆಗಿರುವಂತದ್ದು. ಈ ಟೆಂಡರ್ ಅನ್ನು ಮಾಡದೆ ಇವರು ನೇರವಾಗಿ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟರು. ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟು ಮತ್ತೆ ಅವರ ಏನು ಅವರಿಗೆ ಬೇಕಾದವರ ನಿರ್ಮಿತಿ ಕೇಂದ್ರದಲ್ಲಿ ಅಂತ ಹೇಳಿದ್ರೆ ಶಾಸಕರ ಯಾರು ಆಪ್ತರಿದ್ದಾರೆ ಅವರಿಗೆ ಆ ಕೆಲಸವನ್ನು ಕೊಡಬಹುದು. ಅವರ ಮುಖಾಂತರ ಈ ಕೆಲಸವನ್ನೆಲ್ಲ ಮಾಡಿದ್ರು. ಮಾಡಿ ಆ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ಅಪ್ಸಿಬಾ ರಾಣಿ ಒಬ್ಬ ಅಧಿಕಾರಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಆಯುಕ್ತರಾಗಿ ಬಂದರು. ಆಯುಕ್ತರಿಗೆ ಒತ್ತಡವನ್ನು ಹಾಕಿದ್ರು. ನೋಡಿ, ಸರ್ಕಾರದಿಂದ 3 ಕೋಟಿ ಅನುದಾನದಲ್ಲಿ 1.5 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಆ 1.5 ಕೋಟಿದ್ದು ಅಲ್ಲಿ ಕಾಮಗಾರಿ ಆಗಿದೆ, ನೀವು ತಕ್ಷಣ ಅವರಿಗೆ ಪೇಮೆಂಟ್ ಮಾಡಬೇಕೆಂಬುದಾಗಿ ಒತ್ತಡವನ್ನು ಹಾಕಿದ್ರು. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಆಯುಕ್ತರು ತಕ್ಷಣ ಏನು ನಮ್ಮ SC ಅವರಿದ್ರು ಕಾಂತರಾಜ್ ಅಂತ ಹೇಳಿ ಅವರಿಗೆ ಏನು ಡೈರೆಕ್ಷನ್ ಕೊಟ್ಟರು. ನೋಡಿ, ಅವರು ಹೇಳ್ತಾ ಇದ್ದಾರೆ ಇದು ಕಾನೂನು ಪ್ರಕಾರ ಮಾಡಿದ್ದು ಸರಿಯಾ, ಮತ್ತೆ ಆ ಕಾಮಗಾರಿ ಅಲ್ಲಿ ಆ ಕಾಮಗಾರಿಯ ಬಗ್ಗೆ ತೃಪ್ತಿದಾಯಕವಾದಂತ ವರದಿಯನ್ನು ಕೊಡಿ ಎಂಬುದರ ಬಗ್ಗೆ ಏನು ಅಪ್ಸಿಬಾ ರಾಣಿ ಅವರು ನಮ್ಮ SC ಅವರಿಗೆ ಏನು ತಿಳಿಸಿದ್ರು. SC ಅವರು ಹೋಗಿ ರಿಪೋರ್ಟ್ ಹಾಕಿದ್ರು. ಅಲ್ಲಿ ಯಾವುದೇ ಗುಣಮಟ್ಟದ ಕಾಮಗಾರಿ ಆಗಲಿಲ್ಲ, ಅಲ್ಲಿ ಕಳಪೆ ಆಗಿದೆ. ಹಾಗಾಗಿ ನಾವು ಮತ್ತೊಂದು ಕಡೆಯಲ್ಲಿ ಅದು ಈ ಟೆಂಡರ್ ಮುಖಾಂತರ ಅದು ಕಾಮಗಾರಿ ಆಗಲಿಲ್ಲ, ಹಾಗಾಗಿ ಇದು ಕಾನೂನು ಬಾಹಿರವಾಗ್ತದೆ, ಹಾಗಾಗಿ ನಾವು ಅವರಿಗೆ ಪೇಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳಿದರು. ಆ ಸಂದರ್ಭದಲ್ಲಿ ಏನು ಬಹಳಷ್ಟು ಒತ್ತಡವನ್ನು ಅಪ್ಸಿಬಾ ರಾಣಿ ಅವರಿಗೆ ನಾವು ಮಂಗಳೂರು ನಗರ ಉತ್ತರ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಮೊಯ್ದೀನ್ ಬಾಬು ಅವರು ಹಾಕಿದ್ರು. ಆದರೆ ಅವರು ಯಾವುದಕ್ಕೂ ಕೂಡ ಕ್ಯಾರೆ ಮಾಡದೆ ತಕ್ಷಣ ಅಂದ್ರೆ ಆ ಸಂದರ್ಭದಲ್ಲಿ ಇವರು ಯಾಕೆ ಕೊಡದೇ ಇದ್ರೆ ನಾವು ಬಿಡುವುದಿಲ್ಲ ಅಂತ ಎಂಬ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವರು ಕ್ಯಾರೆ ಮಾಡಲಿಲ್ಲ, ತಕ್ಷಣ ಅವರನ್ನು ವರ್ಗಾವಣೆ ಮಾಡುವಂತ ಕೆಲಸವನ್ನು ಮಾಡಿದರು. ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಅವರು ಏನು ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು. ನೋಡಿ, 58 ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ಕಳಪೆ ಆಗಿದೆ, ಹಾಗಾಗಿ ಸರ್ಕಾರ ತಕ್ಷಣ ಇದಕ್ಕೆ ಸ್ಪಂದನ ಮಾಡಿ ತಕ್ಷಣ ಅದರ ಬಗ್ಗೆ ಎನ್ಕ್ವೈರಿ ಎಂಬುದಾಗಿ ಅಲ್ಲಿ ಸರ್ಕಾರಕ್ಕೆ ಪತ್ರ ಬರೆದ್ರು. ಅದರ ಮುಖಾಂತರ ಈಗ ಸರ್ಕಾರದಿಂದ ಏನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಏನು ಡೈರೆಕ್ಷನ್ ಬಂದಿದೆ, ಅದರ ಎನ್ಕ್ವೈರಿ ಈಗ ಆಗ್ತಾ ಇದೆ. ಹಾಗಾಗಿ ಈ ಒಂದು ಏನು ಅವರು ಏನು ದಿಟ್ಟವಾದಂತಹ ಒಂದು ನಿಟ್ಟದ ಪರಿಣಾಮವಾಗಿ ಅವರನ್ನು ವರ್ಗಾವಣೆ ಮಾಡುವಂತ ಕೆಲಸವನ್ನು ಕೂಡ ಈ ಕಾಂಗ್ರೆಸ್ ಆಡಳಿತ ಮಾಡಿದೆ. ನೀವು ಯಾವುದೇ ಇದರ ಬಗ್ಗೆ ಧ್ವನಿ ಎತ್ತಿಲ್ಲ, ಯಾವಾಗಲೂ ಪ್ರತಿಭಟನೆಗೆ ಮುಂದಾಗಿಲ್ಲ. ಅಲ್ಲ, ನಾವು ಆ ಸಂದರ್ಭದಲ್ಲಿ ನಾವು ನೋಡಿ ಪತ್ರಿಕೆ ಹೇಳಿಕೆಯ ಮುಖಾಂತರ ಏನು ಟಿವಿ ಮಾಧ್ಯಮದ ಮುಖಾಂತರ ಹೇಳುವಂತ ಹೇಳಿಕೆಯನ್ನು ನಾವು ಹೇಳಿದ್ದೇವೆ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ನಮ್ಗೆ ಸಮಗ್ರವಾದಂತೆ ಅವರದ್ದು ಪತ್ರ ನಮ್ಗೆ ಸಿಗುವಾಗ ಸ್ವಲ್ಪ ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಪತ್ರ ಅಂದ್ರೆ ಅದು ಕಾನ್ಫಿಡೆನ್ಶಿಯಲ್. ಯಾಕಂತ ಹೇಳಿದ್ರೆ ನಾವು ಮಾಹಿತಿ ಹಕ್ಕಿನ ಮುಖಾಂತರ ನಾವು ತೆಗಿಬೇಕಾಗ್ತದೆ. ನಾವು ಮಾಹಿತಿ ಹಕ್ಕಿನ ಮುಖಾಂತರ ಕನಿಷ್ಠ 1 ತಿಂಗಳಾಗ್ತದೆ. ಹಾಗಾಗಿ ಅವರು ಹೋಗಿ 1 ತಿಂಗಳ ನಂತರ ನಾವು ಅಂದ್ರೆ ಇದರ ಬಗ್ಗೆ ನಾವು ಮತ್ತೆ ಮಾತಾಡಿದ್ರೆ ಅವರು ವರ್ಗಾವಣೆ ಆಗಿದೆ. ಇಲ್ಲದಿದ್ರೆ ನಮಗೆ ಮೊದಲೇ ಏನಾದ್ರೂ ಸಿಕ್ತಿದ್ರೆ ನಾವು ಇದರ ಬಗ್ಗೆ ತಕ್ಷಣ ಏನಾದ್ರೂ ಹೋರಾಟವನ್ನು ಮಾಡಿ ಅವರನ್ನು ಉಳಿಸುವಲ್ಲಿ ಒಂದಷ್ಟು ನಾವು ಪ್ರಯತ್ನವನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಉಳಿಸ್ಲಿಕ್ಕೆ ಆಗುದಿಲ್ಲ, ಅವರದೇ ಸರ್ಕಾರ, ಅವರದೇ ಎಲ್ಲ ಅವರದೇ ಇರುವಾಗ ನಾವು ಕೇವಲ ಒಂದು ಪ್ರತಿಭಟನೆಯನ್ನು ಮಾತ್ರ ಮಾಡಬಹುದು ಹೊರತು ಬೇರೆ ನಮಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆದಷ್ಟು ನಾವು ಪ್ರತಿಭಟನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದೇವೆ, ಆದ್ರೆ ನಮ್ಗೆ ಮಾತಾಡಿದ್ದಕ್ಕೆ ಯಾವುದೇ ಬೆಲೆ ಸಿಗ್ಲಿಲ್ಲ. ಸರ್, ಈಗ ನೀವು ಆವಾಗ್ಲೇ ಬೆಲೆ ಸಿಕ್ಕಿಲ್ಲ, ಇನ್ನು ಇವಾಗ ನೀವು ಧ್ವನಿ ಎತ್ತಾ ಇದ್ದೀರಿ, ವಿಪಕ್ಷವಾಗಿ ಹೋರಾಟ ಮಾಡ್ತಾ ಇದ್ದೀರಿ, ವರ್ಲ್ಡ್ ವೈಸ್ ಅಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಇದಕ್ಕೆ ಎಷ್ಟು ಒಂದು ನ್ಯಾಯ ಸಿಗ್ಬಹುದು ಅನ್ನುವಂಥದ್ದು. ಹಾಗಾದ್ರೆ ನೋಡಿ, ನಾವು ಪ್ರತಿಪಕ್ಷದವರು ನಮಗೆ ಏನು ನಾವೇನು ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿರತಕ್ಕಂತಹ ಏನು ಕಾಂಗ್ರೆಸ್ ಏನೆಲ್ಲ ಅನ್ಯಾಯ ಮಾಡ್ತಾ ಇದೆ ಅದನ್ನೆಲ್ಲ ಈ ದೃಶ್ಯ ಮಾಧ್ಯಮದ ಮುಖಾಂತರ ಏನು ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅದು ಬಿಟ್ಟು ಅದಕ್ಕಿಂತ ನಾವು ಹೆಚ್ಚು ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮೆಜಾರಿಟಿ ಇಲ್ಲ, ಅವರು ಆಡಳಿತ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಬಿಟ್ಟು ನಾವು ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿಯಾದ್ರೂ ನೋಡಿ ಈ ರೀತಿಯಾಗಿ ಭ್ರಷ್ಟಾಚಾರ ಆದ್ರೆ ಇವತ್ತು ಕೂಡ ನೋಡಿ ಇಲ್ಲಿ ಪಚ್ಚನಾಡಿ ರಸ್ತೆಯಲ್ಲಿ ಇವತ್ತು ಅಲ್ಲಿ ಏನು ಕಾಂಕ್ರೀಟೀಕರಣ ಸುಮಾರು 1.5 ಕೋಟಿದ್ದು ಅಲ್ಲಿ ಕೆಲಸ ಆಗಿ ಅಲ್ಲಿ ಪರಿಸರದ ನಾಗರಿಕರು ಹೇಳಿದ್ರು, ನೋಡಿ ಇಲ್ಲಿ ಕಾಂಕ್ರೀಟ್ ಏನು ಕ್ರ್ಯಾಕ್ ಬಿದ್ದಿದೆ,
ತಕ್ಷಣ ನೀವು ಪ್ರತಿಪಕ್ಷದ ನಾಯಕನಾಗಿ ನೀವು ಬರ್ಬೇಕಂತ ಹೇಳಿದ್ರು. ತಕ್ಷಣ ಹೋದೆ, ಟಿವಿ ಮಾಧ್ಯಮದವರನ್ನು ಕೂಡ ಕರ್ಕೊಂಡು ಹೋದೆ. ಅಲ್ಲಿ ಇರತಕ್ಕಂತ ಅಲ್ಲಿ ಏನು ಕ್ರ್ಯಾಕ್ ಆಗಿದೆ, ಕಳಪೆ ಆಗಿದೆ, ಇದರ ಬಗ್ಗೆ ಕೂಡ ಏನು ಸಂಬಂಧಪಟ್ಟ ಅಧಿಕಾರಿಯನ್ನು ಅಲ್ಲಿಗೆ ತಕ್ಷಣ ಆ ಜಾಗಕ್ಕೆ ಕರೆಸಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇನೆ. ಆ ಕಾಮಗಾರಿ ಈಗ ಇವತ್ತು ಮತ್ತೆ ಪ್ರಾರಂಭ ಆಯ್ತು. ಯಾಕಂತ ಹೇಳಿದ್ರೆ 2 ತಿಂಗಳಾಯ್ತು ಇದಾಗಿ. ಆದ್ರೂ ಕೂಡ ಇಂಥದ್ದೆಲ್ಲ ಕೆಲಸವನ್ನು ನಾವು ಮಾಡಬಹುದಾಗಿದೆ ಹೊರತು ಮತ್ತೆ ನಾವು ಅವರ ಕೈಯಿಂದ ಕಿತ್ತು ತೆಗಿಲಿಕ್ಕೆ ನಮ್ಗೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಮೆಜಾರಿಟಿ ಇರುವುದರಿಂದಾಗಿ ಅವರಿಗೆ ಬೇಕಾದಾಗೆ ಅವರು ಪಾಸ್ ಮಾಡಿಕೊಂಡು ಹೋಗುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ. ಅಲ್ಲ, ಈಗಾಗಲೇ ನೀವು ಹೇಳಿದ್ರಿ, ಇಲ್ಲಿ ಉಲ್ಲೇಖ ಮಾಡಿದ್ರಿ ತಾವು ಎಲ್ಲ ವಾರ್ಡ್ ವಾಯ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಲಕ್ಷಗಟ್ಟಲೆ ಹಣಗಳನ್ನು ನೀಡಲಾಗಿದೆ ಅನ್ನುವಂಥದ್ದು. ಈಗಾಗಲೇ 7ನೇ ಬ್ಲಾಕ್ ಅಲ್ಲಿ ನೋಡ್ತಾ ಇದ್ರೆ 55 ಲಕ್ಷಗಳನ್ನು ನೀಡಲಾಗಿದೆ. ಇದು ಎಲ್ಲಿ ಈ ಕಾಮಗಾರಿಯನ್ನು ಮಾಡಿರುವಂತದ್ದು, ಎಲ್ಲಿ ಇದು ಮಾಡ್ತಾ ಇರೋದು? ಇದು ಅಂದ್ರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಅಶೋಕ್ ಶೆಟ್ಟಿ ಅವರ ವಾರ್ಡ್. ಕಾಂಗ್ರೆಸ್ನ ಮಹಾನಗರ ಪಾಲಿಕೆಯ ಸದಸ್ಯರು. ಇದು ಕಾಂಗ್ರೆಸ್ನ ನೋಡಿ, ಇದರಲ್ಲಿ ಪಟ್ಟಿ ಇದೆ. ಪಟ್ಟಿ ಅಂದ್ರೆ ಯಾವ ಯಾವ ಕಾಮಗಾರಿ ಅಂತ ಹೇಳಿ ಇದರಲ್ಲಿ ಒಂದು ಪಟ್ಟಿ ಇದೆ. ಎಲ್ಲವನ್ನು ಕೂಡ 5 ಲಕ್ಷ 3 ಲಕ್ಷ ಎಲ್ಲ ತುಂಡು ಮಾಡಿ, ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದ ಹಾಗೆ ತುಂಡು ಗುತ್ತಿಗೆ ಆಧಾರದಲ್ಲಿ ನೀಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು 175 ಲಕ್ಷ ರೂಪಾಯಿಯ ಒಂದು ಕಾಮಗಾರಿ ಇಲ್ಲಿ 37ನೇ ವಾರ್ಡ್ ಅಲ್ಲಿ ನೀವು ಹೇಳಿದಾಗೆ ಮರೋಳಿ ಅನ್ನುವಂತ ವಾರ್ಡ್ ನಲ್ಲಿ ಕಾಣ್ತಾ ಇರುವಂತದ್ದು. ಇಷ್ಟು ಅನುದಾನ ಇಲ್ಲಿಗೆ ಬಿಡುಗಡೆ ಮಾಡುವ ಅಗತ್ಯತೆ ಏನಿದೆ ಅನ್ನುವಂಥದ್ದು. ಈಗ ತಾವು ಹೇಳಿದ್ರಿ ಎಲ್ಲ ವಾರ್ಡ್ ಅಲ್ಲಿ ತಾರತಮ್ಯ ಮಾಡಿದ್ದಾರೆ, ಈ ಒಂದು ವಾರ್ಡಿಗೆ ಇಷ್ಟು ಅಮೌಂಟ್ ಅನ್ನು ರಿಲೀಸ್ ಮಾಡುವಂತ ಅಗತ್ಯಗಳು ಏನಿದೆ ನೋಡಿ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬರತಕ್ಕಂತ 14th ಫೈನಾನ್ಸ್ ಇದರಲ್ಲಿ ಒಂದು 99 ಲಕ್ಷ ರೂಪಾಯಿಯನ್ನು ಒಂದು ರಸ್ತೆಗೆ ಇಟ್ಟಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಮಾತಾಡಿ. ಯಾಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಆ ಸೂರ್ಯನಾರಾಯಣ ದೇವರ ನಾಳ್ದು ಬ್ರಹ್ಮಕಲಶ ಕಾರ್ಯಕ್ರಮ ಇದೆ. ಹಾಗಾಗಿ ಅಲ್ಲಿ ಸ್ವಲ್ಪ ರಸ್ತೆ ಅಗಲೀಕರಣ ಆಗ್ಬೇಕಾಗಿತ್ತು. ಅದಕ್ಕೆ ಯಾಕಂತ ಹೇಳಿದ್ರೆ ನೋಡಿ, ಈ ಒಂದನ್ನು ಈಗ ಹೇಳ್ತಾ ಇದ್ದಾರೆ ನೋಡಿ, ಇದರಲ್ಲಿ ರಾಜಕೀಯ ಮಾಡಿ ಆ ದೇವಸ್ಥಾನದ ಕಾಮಗಾರಿಯನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲ, ನಾವು ಆ ರೀತಿಯಾಗಿ ಎಲ್ಲಿಯೂ ಕೂಡ ಮಾಡಲಿಲ್ಲ, ಇನ್ನು ಮುಂದಕ್ಕೂ ಮಾಡುವುದು ಕೂಡ ಇಲ್ಲ. ಆದ್ರೆ ಇಡೀ ಒಂದು 19 ಕೋಟಿಯ ಒಂದು ಪಟ್ಟಿ ಮಾಡಿ ಅದಕ್ಕೆ ನಮ್ಮ ಎಲ್ಲರನ್ನು ಕೂಡ ಒಂದು ಕತ್ತಲೆಯಲ್ಲಿಟ್ಟು ಈ ರೀತಿಯಾಗಿ ಅನ್ಯಾಯ ಮಾಡಿದಂತ ಸಂದರ್ಭದಲ್ಲಿ ನಾವು ಪ್ರತಿಪಕ್ಷವಾಗಿ ಇದರ ಬಗ್ಗೆ ನಾವು ಹೋರಾಟವನ್ನು ಮತ್ತೆ ಪ್ರತಿರೋಧವನ್ನು ವ್ಯಕ್ತಪಡಿಸದೇ ಇದ್ರೆ ನಾವು ಜನರಿಗೆ ಸಾಮಾಜಿಕ ನ್ಯಾಯವನ್ನು ಯಾವ ರೀತಿಯಾಗಿ ಕೊಡುವುದು ಹೇಳಿ? ಅದಕ್ಕೋಸ್ಕರ ಮಾತ್ರ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಬಗ್ಗೆ ಎಲ್ಲಿ ಕೂಡ ದೇವಸ್ಥಾನ ಇರಬಹುದು, ಚರ್ಚೆ ಇರಬಹುದು, ಮಸೀದಿ ಇರಬಹುದು, ಅಂದ್ರೆ ನಾವು ರಾಜಕೀಯ ಪಕ್ಷದಲ್ಲಿ ಇರುವವರು ಎಲ್ರಿಗೂ ಸರ್ವಧರ್ಮ ಸಮಭಾವದಿಂದ ನಾವು ಎಲ್ಲರನ್ನು ಕೂಡ ನೋಡುವವರು. ಎಲ್ಲಿ ಕೂಡ ಯಾವ ಧರ್ಮದ ಬಗ್ಗೆ ಕೂಡ ನಾವು ಎಲ್ಲಿ ಕೂಡ ತಾರತಮ್ಯ ಮಾಡುವಂತ ಕೆಲಸವನ್ನು ನಾವು ಮಾಡುವುದಿಲ್ಲ. ಆದ್ರೆ ಇಲ್ಲಿ ಆಗುವಂತದ್ದು ಅಂದ್ರೆ ಜನಸಾಮಾನ್ಯರಿಗೆ ನಾವು ಸಾಮಾಜಿಕವಾದಂತಹ ನ್ಯಾಯವನ್ನು ಕೊಡ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ರೀತಿಯಾದಂತಹ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಸರಿ, ಈಗಾಗಲೇ ನೀವು ನೋಡಿದಂತ ಈ ವಾರ್ಡ್ಗಳಲ್ಲಿ JDS ಗೆ ಸೇರಿದಂತ ಯಾವುದೇ ವಾರ್ಡ್ಗಳು ಕಾಣ್ತಾ ಇಲ್ಲ. ಬಿಜೆಪಿ ಇಷ್ಟು ದೊಡ್ಡ ಮಟ್ಟದ ಒಂದು ಅನುದಾನವನ್ನು ಪಡ್ಕೊಳ್ಳಿಲ್ಲ. ಹಾಗಾದ್ರೆ ಇವಾಗ ನೀವು ಆ ಸಂದರ್ಭಗಳಲ್ಲಿ ಇದರ ಬಗ್ಗೆ ಹೋರಾಟ ಮಾಡಿಲ್ವಾ? ಅವಾಗ ನಮಗೆ ಆಶ್ಚರ್ಯ ಆಗ್ತಿದೆ. ಯಾಕೆಂದ್ರೆ ವರ್ಷ ಪ್ರತಿ ಬಜೆಟ್ ಅಲ್ಲಿ ಅದೇ ವಾರ್ಡ್ಗೆ ಕೊಡ್ತಾ ಇದ್ದಾರೆ, ಆದ್ರೆ ಅಭಿವೃದ್ಧಿ ಮಾತ್ರ ಶೂನ್ಯ ಆಗ್ತಿದೆ. ಈ ಹಣ ಎಲ್ಲಿಗೆ ಹೋಗ್ತದೆ? ಹಾಗಾದ್ರೆ ತಾವು ಹೇಳ್ತಾ ಇರುವಂತದ್ದು ಅನುದಾನ ಮಾತ್ರ ಬಿಡುಗಡೆ ಕಾಣ್ತಾ ಇದೆ, ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಉದಾಹರಣೆಗೆ ನನ್ನ ಅಷ್ಟೇ ಅಮೌಂಟ್ ನನ್ನ ವಾರ್ಡಿಗೆ ಅಂತ ಮೀಸಲಿಟ್ರೆ ಖಂಡಿತವಾಗಿ ನೀವು 5 ವರ್ಷ ನನಗೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡುವ ಅಗತ್ಯ ಇಲ್ಲ. ಒಮ್ಮೆಲೆ ಅಭಿವೃದ್ಧಿನ ಮಾಡಿ ಕೂತ್ಕೊಳ್ಬಹುದು ಆರಂಭದಲ್ಲಿ. ಇಷ್ಟೆಲ್ಲ ವರ್ಷ ಪ್ರತಿ ಹಣವನ್ನ ಕೊಡ್ತಾ ಇದ್ದಾರೆ, ಆದ್ರೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಹೇಳುವಾಗ ಆಶ್ಚರ್ಯ ಆಗ್ತದೆ, ಈ ಹಣ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿ. ಇದಕ್ಕೆ ಉತ್ತರ ಯಾವ ಅಧಿಕಾರಿಗಳಾಗಲಿ ಅಲ್ಲ ನಮ್ಮ ಮೇಯರ್ ಆಗಲಿ ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಅಲ್ಲ, ಈಗಾಗಲೇ ನಿಮ್ಮ ವಾರ್ಡಿನಲ್ಲಿ ಮೇಜರ್ ಇಶ್ಯೂ ಏನೋ ಯಾವ ನನಗೆ ನೋಡಿ, ಡ್ರೈನೇಜ್ ಇದು ಸಮಸ್ಯೆ, ಈಗ ಯುಜಿಡಿ ಸಮಸ್ಯೆ ಎದ್ದು ಕಾಣ್ತಾ ಇದೆ ರಸ್ತೆಯಲ್ಲಿ. ಅಂದ್ರೆ ಎಲ್ಲಾ ಮನೆಗಳು ತುಂಬಿಕೊಂಡಿದೆ, ರಸ್ತೆಯಲ್ಲಿ ನೀರು ಹರಿತಾ ಇದೆ. ಅದಕ್ಕಾದ್ರೂ ಒಂದು ಮೀಸಲು ಇಡಬಹುದಿತ್ತು, ಅದು ಕೂಡ ಕೊಟ್ಟಿಲ್ಲ. ಅಲ್ಲ, ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ, ಅವರ ಬಗ್ಗೆ ಆರೋಗ್ಯ ಸಚಿವರು ಇದ್ದಾರೆ. ಆದ್ರೆ ನಮಗೆ ಬಿಡುಗಡೆ ಮಾಡುವಂತ ಮಹಾನಗರ ಪಾಲಿಕೆ ಮೇಯರ್ ಅವರ ಹತ್ರ ಸಹ ಕೇಳಿಕೊಂಡಿದ್ದೇವೆ. ಒಂದು ಸಭೆಯಲ್ಲಿ ಈ 24ರಿಂದ ಮೊದಲಿನ ಸಭೆಯಲ್ಲಿ ನಾವು ಇದರ ಬಗ್ಗೆ SFC ಫಂಡ್ ನ ಬಗ್ಗೆ ಧ್ವನಿ ಎತ್ತಿದಾಗ ಇದೇ ನಮ್ಮ ಸಚೇತಕರಾದಂತಹ ಶಶಿಧರ್ ಹೆಗಡೆ ಅವರು ಹೇಳಿದ್ರು, ಇಲ್ಲ ನಾವು ನಿಮಗೆ ಕೊಡ್ತೇವೆ, ನಾವು ಒಟ್ಟಿಗೆ ಮಾತಾಡುವ ಇದರ ವಿಷಯದಲ್ಲಿ, ಈಗ ಮಾತಾಡೋದು ಬೇಡ, ಮುಂದಿನ ತಿಂಗಳ ಸಭೆಯಲ್ಲಿ ನಿಮಗೆ ಕೊಡ್ತೇವೆ ಅಂತೇಳಿ. ಮುಂದಿನ ತಿಂಗಳ ವಿಶೇಷ ಸಭೆಯನ್ನು ಕರೆದು ಕೊಟ್ಟದ್ದು ಖಾಲಿ 0 ಶೂನ್ಯ, ಏನಿಲ್ಲ. ಅವರು ಕೊಟ್ಟದ್ದು ಅವರ ಬೆನ್ನಿಗೆ ತಟ್ಟಿ ಮಾತ್ರ ಅವರು ಹೇಳ್ತಾ ಇದ್ದಾರೆ ವಿನ ಯಾವುದೇ ಒಂದು ಅಭಿವೃದ್ಧಿ ಕೊಟ್ಟಿಲ್ಲ. ಈಗ ನನ್ನ ವಾರ್ಡಲ್ಲಿ ನೋಡ್ಬಹುದು, ಈಗ ರಸ್ತೆಗಳು ಸರಿಯಾಗಿಲ್ಲ, ಕೆಲವು ಡ್ರೈನೇಜ್ ಇದ್ದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಮೊನ್ನೆ ಇವರು ನಮ್ಮ SC ಅವರು ಎಲ್ಲರೂ ಬಂದಿದ್ರು ಸ್ಪಾಟಿಗೆ, ನೋಡಿದ್ದಾರೆ. ಅದನ್ನು ನೋಡಿ ಈಗ ನಾವು ಹೇಳಿದ್ದೇವೆ ನಮಗೆ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ. ಯಾವ ರೀತಿಯಲ್ಲಾದ್ರೂ ಅನುದಾನ ಬಿಡುಗಡೆ ಮಾಡಿ, ಇಲ್ಲದಿದ್ರೆ ನಮ್ಮ ಬಜೆಟ್
ಅಂದ್ರೆ ಸದಸ್ಯರ ನಿಧಿ ಕೊಡುವಂತಹ ಬಜೆಟ್ ಇದೆಯಲ್ಲ ಅದು 15 ಅಲ್ಲ, ಲಕ್ಷ. ಇಲ್ಲಿ ಸದಸ್ಯರ ಬಜೆಟ್ ಇಲ್ಲ ಅಲ್ಲ ಇಲ್ಲ, ಅದಾದ್ರೂ 15 ಲಕ್ಷ 15 ಲಕ್ಷವನ್ನು ಯಾವ್ದು ಪೆಂಡಿಂಗ್ ಇಟ್ಟಿದ್ದೀರಾ ಅದನ್ನಾದ್ರೂ ಕೊಟ್ಟು ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ. ಇದು ತಾರತಮ್ಯ ಖಂಡಿತವಾಗಿ ಮಾಡ್ತಾ ಇದೆ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಯಾಕೆಂದ್ರೆ ಯಾಕೆ ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನಾವು ಅವರ ಪಕ್ಷದಲ್ಲಿ ಅವಲ್ಲ ಅಂತೇಳಿ ಅವರು ತೀರ್ಮಾನಿಸಿಕೊಂಡು, ಅಲ್ಲ ಹಿಂದೂ ಮತ್ತು ಮುಸ್ಲಿಮರ ಪ್ರಾಬಲ್ಯ ಇರುವ ಕ್ಷೇತ್ರ ಅಂತೇಳಿ ಅಂತ ನಾನು ಶಾಸಕರಲ್ಲಿ ಒಂದೇ ವಿನಂತಿಸುವುದು, ನಮ್ಮ ಬಂದರ್ ಮತ್ತು ಕುದ್ರೋಳಿ ವಾರ್ಡ್ ಅಲ್ಲಿ ಅತ್ಯಧಿಕ ಮತವನ್ನು ನೀಡಿದಂತ ಏರಿಯಾ ನಿಮಗೆ. ಈಗ ಕಾರ್ಪೊರೇಟರ್ JDS ಆಗಿರ್ಬೋದು, ಆದ್ರೆ ನಿಮಗೆ ನೀಡಿದಂತ ಏರಿಯಾ ನೀವು ಅದನ್ನ ಕಡೆಗಣಿಸಲು ಕಾರಣವೇನಂತೇಳಿ ನಾನು ಶಾಸಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲ, ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾ ಇರುವಂತದ್ದು, ಮತ್ತೆ ಅಷ್ಟು ಒಂದು ಜಾಹೀರಾತುಗಳನ್ನು ಮಾರಕ ರೋಗಗಳ ಬಗ್ಗೆ ಒಂದಷ್ಟು ಹೇಳ್ತಾ ಇರುವಂತದ್ದು. ಇದನ್ನು ಎಲ್ಲಿ ಹಾಗಾದ್ರೆ ಅನುಷ್ಠಾನ ಮಾಡ್ತಾ ಇಲ್ಲ. ನಮ್ಮ 2 ವಾರ್ಡಿನ ಪ್ರತಿನಿಧಿಗಳು ಸೇರಿಕೊಂಡು ಜನರನ್ನ ಸೇರಿಸಿ ಅಲ್ಲಿ ಅಧಿಕಾರಿಗಳನ್ನ ಕರೆತಂದಾಗ ಅದನ್ನ ಬಜೆಟ್ ಮುಖಾಂತರ ಏನಾದ್ರೂ ಕೆಲಸ ಮಾಡಿಸಿ ಅಂತಲೇ ಎಚ್ಚೆತ್ತುಕೊಂಡ ನಂತರ ಅಲ್ಲಿಯೇ ಕೆಲವು ಕಾಂಗ್ರೆಸ್ ಪುಡಾರಿಗಳು ಐವನ್ ಡಿಸೋಜರನ್ನ ಕರ್ಕೊಂಡು ಬಂದು ಎಲ್ಲಾ ಏರಿಯಾವನ್ನ ತೋರಿಸಿದ್ರು. ನನ್ನ ವಾರ್ಡಿಗೆ ಕರ್ಕೊಂಡು ಬಂದು ತೋರಿಸಿ ಏನು ನೋಡಿಕೊಂಡು ಹೋದ್ರು ವಿನ ಅನುದಾನ ಬಿಡುಗಡೆ ಮಾಡಿಲ್ಲ. ಅದು ಯಾಕೆ ಮಾಡಿದ್ರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಮುಂದೆ ನಾವು ಕೆಲಸ ಮಾಡಿಸಿದ್ರೆ ಅದು ಐವನ್ ಡಿಸೋಜರ್ ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಒಂದು ರಾಜಕೀಯ ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಹೇಳುದು ಇಷ್ಟೇ, ನಮಗೆ ಯಾಕೆ ಈ ರೀತಿಯ ತಾರತಮ್ಯ ಮಾಡಿದ್ದೀರಿ ಅಂತ ಹೇಳಿ ಬೇಕು. ಈಗ ಎಲ್ಲಾ ಕ್ಷೇತ್ರಕ್ಕೂ ನೀವು ಸ್ವಲ್ಪ ಸ್ವಲ್ಪ ಆದ್ರೂ ಕೊಡ್ಬೇಕಿತ್ತು. ಕೋಟಿಗಟ್ಟಲೆ ಲಕ್ಷಗಟ್ಟಲೆ ನೀವು ಕೊಡ್ತಾ ಇದ್ದೀರಿ ಒಂದೊಂದು ವಾರ್ಡಿಗೆ. ಆದ್ರೆ ಅಲ್ಲಿ ಮಾಡಿದ ಅಭಿವೃದ್ಧಿ ಏನಂತೇಳಿ ಶಾಸಕರು ಹೇಳಿ, ಶಾಸಕರು ನಿರ್ದಿಷ್ಟ ಸ್ಥಳಗಳಿಗೆ ಮಾತ್ರ, ಅವರ ಚೇಳಗಳಿಗೆ ಮಾತ್ರ ಅವರು ಕೊಡ್ತಾ ಇದ್ದಾರೆ ವಿನ ನಮ್ಮನ್ನು ಯಾಕೆ ಕಡೆಗಣಿಸ್ತಾ ಇದ್ದಾರೆ? ನಾವು ಒಂದು ಪ್ರತಿನಿಧಿ ಅಲ್ವಾ? ನಾವು ಒಂದು 5-6 ಸಾವಿರದ ಜನರ ಪ್ರತಿನಿಧಿ ಅಲ್ವಾ? ನಮಗೆ ಎಲ್ಲಾ ಜಾತಿಯವರು ಇರುವಂತ ಒಂದು ಏರಿಯಾ ಅಲ್ವಾ? ಆದ್ರೆ ಅಲ್ಲಿ ಕೆಲಸ ಮಾಡುದು ಬೇಡವಾ ನಾವು? ನಿಮಗೆ ಇಂಥದೇ ನಿರ್ದಿಷ್ಟ ಕೆಲಸಗಳಿಗೆ ಮಾತ್ರ ನೀವು SFC ಇದಕ್ಕೆ ನೀವು ಯಾಕೆ ಹಸ್ತಕ್ಷೇಪ ಮಾಡ್ತೀರಿ? ಸರ್ಕಾರದ ಅನುದಾನವನ್ನ, ಕೇಂದ್ರ ಸರ್ಕಾರದಿಂದ ಬರುವಂತಹ 14ನೇ ಯೋಜನೆ ಅನುದಾನವನ್ನ ಯಾಕೆ ಇದು ಮಾಡ್ತಾ ಇದ್ದೀರಿ? ನಮಗೆ ಸಮಾನವಾಗಿ ಹಂಚುದು ಬೇಡ. ನೀವು ಆಡಳಿತದಲ್ಲಿ ಇದ್ದೀರಿ, ನಿಮ್ಮ ಪಕ್ಷದವರಿಗೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಕೊಡಿ, ಕಿಂಚಿತ್ತಾದ್ರೆ ನಮಗೆ ಕೊಡಬಹುದಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ಅವರನ್ನು ಪ್ರಶ್ನಿಸ್ತಾ ಇದ್ದೇವೆ. ಸರಿ, ನಿಮ್ ಜೊತೆ ಮತ್ತಷ್ಟು ಮಾತು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ, ಒಂದು ಮಹಾನಗರ ಪಾಲಿಕೆಯಲ್ಲಿ ಅನುದಾನ ಹಂಚಿಕೆಯಲ್ಲಿ ಅಥವಾ ವಾರ್ಡ್ ವೈಸ್ ಅಲ್ಲಿ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಎಸ್, ಈಗಾಗಲೇ ತಾವು ಹೇಳ್ತಾ ಇದ್ರಿ, ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರು. ಇದರ ಬಗ್ಗೆ ಉಸ್ತುವಾರಿ ಸಚಿವರು ಇದ್ದಾರೆ. ಇದೆಲ್ಲ ಆದ ನಂತರ ಇವರಿಗೆಲ್ಲರಿಗೆ ಒಂದು ಚುನಾವಣೆ ಬಂದಾಗ ಶಂಕುಸ್ಥಾಪನೆಗಳನ್ನು ಮಾಡ್ತಾರೆ. ನೀವು ಜಿಲ್ಲಾ ಪಂಚಾಯತಿಯ ಒಂದು ಚುನಾವಣೆ ಬಂದಾಗ ನೋಡಿರ್ಬೋದು, ಎಲ್ಲ ಒಂದು ಕಾರ್ಪೊರೇಷನ್ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರ ಸಭೆ ಆಗಿರ್ಬೋದು, ಎಲ್ಲ ಪ್ರದೇಶಗಳಲ್ಲಿ ಶಂಕುಸ್ಥಾಪನೆಯ ಒಂದಷ್ಟು ಪತ್ರಿಕಾ ಮಾಧ್ಯಮಗಳಿಗೆ ಚಿತ್ರ ಬೇಕು, ಒಂದು ಸುದ್ದಿ ಬೇಕು ಅನ್ನುವಂತ ರೀತಿಯಲ್ಲಿ ಅವರು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾರೆ. ಹಾಗಾದ್ರೆ ಇದೆಲ್ಲ ಒಂದು ಗಿಮಿಕ್ ಅಂತ ಹೇಳ್ತಾ ಇದ್ದೀರಾ ತಾವು? 100% ಅದರಲ್ಲಿ ಗಿಮ್ಮಿಕ್, ಅದರಲ್ಲಿ ಡೌಟ್ ಇಲ್ಲ. ಯಾಕೆಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ಮಣ್ಣಗುಡ್ಡೆಯಿಂದ ವಿಶ್ರಾಂತಿ ಚರ್ಚಿ ತನಕ ಒಂದು ರಸ್ತೆ ಆಗಿದೆ. ಒಳ್ಳೆ ರೀತಿಯಲ್ಲಿ ಫೋಟೋ ಪೋಸ್ ಕೊಟ್ಟು ಇದೆಲ್ಲ ಉದ್ಘಾಟನೆ ಎಲ್ಲ ಮಾಡಿದ್ರು. ಅಲ್ಲಿ ಅವರ ಎದುರಲ್ಲೇ ಕಾಣ್ತಾ ಇದೆ, ನೀರು ಒಡೆದು ಹೋಗಿ ನೀರು ಬರ್ತಾ ಇದೆ ಮೇಲೆಯಿಂದ. 3 ತಿಂಗಳಾಯ್ತು ಅದನ್ನು ಸರಿಪಡಿಸಲಿಕ್ಕೆ. ಹಾಗಾದ್ರೆ ಅದನ್ನ ಆ ಗಿಮಿಕ್ಸ್ ಅವರು ಅಲ್ಲದೆ ಬೇರೆ ಏನು ಮಾಡೋದಲ್ಲ, ಫೋಟೋ ತೆಗೆಯುವ ಬದಲು ಅದನ್ನ ಕಾಮಗಾರಿಯನ್ನು ಸರಿ ಮಾಡಿಸಬಹುದಿತ್ತು. ತದನಂತರ ಜನರು ಎಚ್ಚೆತ್ತುಕೊಂಡು ಮಾಧ್ಯಮದವರನ್ನು ಕರ್ಕೊಂಡು ಬಂದು ನಾವು ಇಲ್ಲಿ ಬಿಡುವುದಿಲ್ಲ, ರಸ್ತೆಯನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದ ನಂತರ 3 ತಿಂಗಳ ನಂತರ ರಸ್ತೆಯನ್ನು ಸರಿಪಡಿಸಿದರು ಕಾಂಕ್ರೀಟ್ ರಸ್ತೆಯಲ್ಲಿ. ಅದಲ್ಲದೆ ಚರಂಡಿಗಳ ವ್ಯವಸ್ಥೆ ಮಾಡಿಲ್ಲ. ಒಮ್ಮೆಗೆ ಕಾಂಕ್ರೀಟ್ಗಳನ್ನು ಮಾತ್ರ ಮಾಡ್ತಾರೆ ವಿನಾ ಚರಂಡಿಗಳು ಜನರಿಗೆ ಬೇಕಾದ, ಈಗ ಮಳೆಗಾಲ ಬರ್ತಾ ಇದೆ, ನೆಕ್ಸ್ಟ್
ಅದರಲ್ಲಿ ಕೂಡ ಅದನ್ನು ಸರಿಪಡಿಸದೆ ಇವರು ರಸ್ತೆಯನ್ನು ಮಾತ್ರ ಮಾಡಿ ಒಂದು ಉದ್ಘಾಟನೆಯಾಗಿ ಒಂದು ಪೋಸ್ ಅನ್ನು ಕೊಟ್ಟು ಒಂದು ಗಿಮಿಕ್ಸ್ ಆಗಿ ಮಾಡ್ತಾ ಇದ್ದಾರೆ. ಅಲ್ಲ, ನಾವು ಈಗ ಸಿಟಿಯಲ್ಲೇ ಮಾತಾಡೋದಾದ್ರೆ ಮಂಗಳೂರು ಸಿಟಿಯಲ್ಲಿ ಎಲ್ಲೋ ಒಂದು ಪಾದಾಚಾರಿಗಳಿಗೆ ವ್ಯವಸ್ಥೆಗಳಿಲ್ಲ, ನಡಿಲಿಕ್ಕೂ ವ್ಯವಸ್ಥೆಗಳಿಲ್ಲ, ಫುಟ್ಪಾತ್ಗಳಿಲ್ಲ, ಕೆಲವು ಕಡೆಯಲ್ಲಿ ಒಳಚರಂಡಿ ಎಂದು ಕಾಣುವುದಿಲ್ಲ, ಕೆಲವು ಕಡೆಯಲ್ಲಿ ರಸ್ತೆಯಲ್ಲಿ ಹರಿಯುವಂತ ವ್ಯವಸ್ಥೆಗಳು. ಹಾಗಾದ್ರೆ ಒಟ್ಟಾರೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ರಾಜಕೀಯದಲ್ಲಿ? ಹಣವನ್ನು ನುಂಗುವಂತ ವ್ಯವಸ್ಥೆಗಳಿಗೆ ಮಾತ್ರ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಈಗ ಇನ್ನೊಂದು ಸ್ಕೀಮ್ ನಡೀತಾ ಇದೆ, ಭಾರಿ ದೊಡ್ಡ ಸ್ಕ್ಯಾಂಡಲ್. ಏನಂತ ಹೇಳಿದ್ರೆ, ಪ್ರೀಮಿಯಂ ಎಫ್ಐಆರ್ ಇದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಣ ಇತ್ತು. ಆ ಹಣವನ್ನು ಪ್ರತಿಯೊಂದು ಏನು ಕಾಂಕ್ರೀಟ್ ಹಾಕಿದಂಥ ರಸ್ತೆಯ ಬದಿಯಿದ್ದು ಡ್ರೈನ್ ಮತ್ತು ಫುಟ್ಪಾತ್ಗೆ ಏನು ಮೀಸಲಾಗಿಟ್ಟು ಅದರಲ್ಲೆಲ್ಲ 50 ಲಕ್ಷದ್ದು ತುಂಡು ಮಾಡಿ, ಯಾಕಂತ ಹೇಳಿದರೆ ಒಂದು ಕಾಮಗಾರಿಯನ್ನು, ಯಾಕಂತ ಹೇಳಿದರೆ ಯಾವುದೇ ಕಾಮಗಾರಿಯನ್ನು ಮಾಡುವುದಿದ್ರೆ ಒಂದು ಬಹುಶಃ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅದಕ್ಕೆ ಒಂದೇ ಎಸ್ಟಿಮೇಟ್ ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಎರಡು ಎಸ್ಟಿಮೇಟ್ ಮಾಡಲಿಕ್ಕಿಲ್ಲ. ಇದೆಲ್ಲ ಅವರಿಗೆ ಬೇಕಾದಾಗೆ 50 ಲಕ್ಷದಾಗೆ ತುಂಡು ಮಾಡಿ ಈಗ ಕಳಪೆ ಕಾಮಗಾರಿ ಆಗ್ತಾ ಇದೆ. ತಾವು ಈಗ ಬೇಕಾದರೆ ಆ ಬಿಜೆಯಲ್ಲಿ ನೋಡ್ಬೋದು, ಬಿಜೆಯಲ್ಲಿ ಒಂದು ಡ್ರೈನ್ ಆಗ್ತಾ ಇದೆ. ಆ ಡ್ರೈನಿನ ಅಡಿಯಲ್ಲಿ ಇವತ್ತು ನಾನು ಹೋಗಿ ನೋಡಿ ಬಂದೆ, ಅದರಲ್ಲಿ ಪೈಪ್ ಲೈನ್ ಕೂಡ ಹಾಗೆ ಇದೆ, ಮತ್ತು ಬಾಕಿ ಕೇಬಲ್ ಲೈನ್ ಅದರ ಒಳಗೇನೆ ಇದೆ. ನಾಳ್ದು ಏನಾದರೂ ಮಳೆ ಬಂದರೆ ಆ ನೀರು ಹರಿಯುವಂಥ ಏನು ಚರಂಡಿ, ಈಗ ಮಾಡುವಂಥ ಚರಂಡಿ, ಆ ಚರಂಡಿಯ ಏನು ಅಡಿಯಲ್ಲಿ ಇರತಕ್ಕಂಥ ಏನು ಪೈಪ್ ಲೈನ್, ಅದಕ್ಕೆಲ್ಲ ಈ ಕಸ ಎಲ್ಲ ತುಂಬಿ ಖಂಡಿತ ಅಲ್ಲಿ ಓವರ್ಫ್ಲೋ ಆಗಿ ಮತ್ತೆ ರಸ್ತೆಗೆ ನೀರು ಬರುವಂಥದ್ದು ಅವ್ಯವಸ್ಥೆ ಆಗ್ತದೆ. ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಎಲ್ಲಿ ಕೂಡ ಮಾಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಬಹಳ ಏನು ಅಂದರೆ, ಯಾಕಂತ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇನ್ನೇನು ಪ್ರೀಮಿಯಂ ಎಫ್ಐಆರ್ ಅಲ್ಲಿ ಸುಮಾರು 70-80 ಕೋಟಿಯಷ್ಟು ಹಣ ನಮ್ಮ ಟರ್ಮಲ್ಲಿತ್ತು. ಮತ್ತೆ ಈಗ ಸುಮಾರು ಒಂದು 100 ಕೋಟಿ ಹಣ ಇದೆ. ಆ ಹಣವನ್ನು ಹೇಗಾದ್ರೂ ಮಾಡಿ ಖರ್ಚು ಮಾಡಿ ಅದಕ್ಕೆ ಕಮಿಷನ್ಗೋಸ್ಕರ ಏನು ಅವರ ಕಿಸೆಯನ್ನು ತುಂಬಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿ ಸಾರ್ವಜನಿಕರಿಂದ ಬಹಳಷ್ಟು ಇದರ ಬಗ್ಗೆ ಬಹಳಷ್ಟು ಅಂದ್ರೆ ನಿನ್ನೆ ಕೂಡ ಒಬ್ರು ಫೋಟೋ ತಂದು ನನ್ನ ಹತ್ರ ತೋರಿಸಿದ್ರು, ನೋಡಿ ಸ್ವಾಮಿ ಈ ರೀತಿಯಾಗಿ ಡ್ರೈನ್ ಮಾಡ್ತಾ ಇದ್ದಾರೆ, ಇದು ಯಾಕೋ ಆಗಿ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಹಾಗೆ ಇರ್ತಿದ್ರೆ, ಯಾಕಂತ ಹೇಳಿದ್ರೆ ಜನ ಬದಿಯಲ್ಲಿ ಹೋಗ್ತಾ ಇದ್ರು. ಈಗ ಡ್ರೈನ್ ಮಾಡಿ ಏನು ಪ್ರಯೋಜನ ಇಲ್ಲ, ಈ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನೀವು ಏನಾದರೂ ಆಕ್ಷನ್ ತಗೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗೆ ತೋರಿಸಿದೆ, ಫೋಟೋವನ್ನು ಕೊಟ್ಟೆ. ಇನ್ನು ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಕೂಡ ಎಲ್ಲೆಲ್ಲ ಅವೈಜ್ಞಾನಿಕವಾಗಿ ಕಾಮಗಾರಿ ಆಗ್ತಾ ಇದೆ ಅಲ್ಲೆಲ್ಲ ಹೋರಾಟವನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಆ ಹೋರಾಟವನ್ನು ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ. ಸರ್, ಈಗಾಗಲೇ ವಾರ್ಡ್ ವೈಸ್ ಅಲ್ಲಿ ತಾರತಮ್ಯ ಮಾಡಿದ್ರ ಬಗ್ಗೆ ಯಾವ ರೀತಿಯಲ್ಲಿ ಮುಂದಿನ ಕ್ರಮಗಳನ್ನು ಕೈಗೊಳ್ತೀರಿ? ಯಾವ ರೀತಿಯಲ್ಲಿ ಹೋರಾಟ ಮುಂದೆ ಇರುತ್ತೆ ಹಾದಿ ಅನ್ನೋದು? ಈಗಾಗಲೇ ನೋಡಿ, ಇದರಲ್ಲಿ SFC ಇರ್ಬೋದು, 14ನೇ ಹಣಕಾಸು. ಯಾಕಂತ ಹೇಳಿದರೆ ಇದು ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ, ಮುಖ್ಯವಾದಂಥ ಒಂದು ರಸ್ತೆಗೆ ಕಾಂಕ್ರೀಟೀಕರಣ ಇರ್ಬೋದು, ಮತ್ತು ಡ್ರೈನ್ ಇರ್ಬೋದು, ಮತ್ತು ಆ ಒಂದು ಡಾಮರೀಕರಣ ಇರ್ಬೋದು, ಇಂಥ ಕಾಮಗಾರಿಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಹಣ, ಈ ಹಣವನ್ನು ಈ ರೀತಿಯಾಗಿ ತುಂಡುಗುತ್ತಿಗೆಯನ್ನಾಗಿ ಏನು ಕೊಡಲಿಕ್ಕೆ ಬಹಳ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ. ನಮ್ಮ ಮೊನ್ನೆ ಹೇಳಿದರು ಏನು ಮಂಗಳೂರು ನಗರ ಉತ್ತರದ ಶಾಸಕರು, ಎಲ್ಲರಿಗೂ ಕೂಡ ನಾನು ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತೇಳಿ. ಇದೇ ವ್ಯವಸ್ಥಿತ ವ್ಯವಸ್ಥೆ ಏನಂತ ಹೇಳಿದ್ರೆ 5 ಲಕ್ಷದ್ದು, 7 ಲಕ್ಷದ್ದು, 3 ಲಕ್ಷದ್ದು, 10 ಲಕ್ಷದ್ದು ಈ ರೀತಿಯಾಗಿ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಈಗಾಗಲೇ ಎಲ್ಲರಿಗೂ ಕೂಡ ಏನು ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾ ಏನು ನಮ್ಮ ಸೆಕ್ರೆಟರಿ ಅವರಿಗೆ ಮತ್ತು ನಮ್ಮ UD ಸೆಕ್ರೆಟರಿ ಅವರಿಗೆ, ಇನ್ನು ಲೋಕಾಯುಕ್ತಕ್ಕೂ ಕೂಡ ಮುಂದಿನ ದಿನದಲ್ಲಿ ಇವರು ಇದನ್ನು ಸರಿ ಮಾಡದೇ ಇದ್ದರೆ ಲೋಕಾಯುಕ್ತಕ್ಕೂ ಕೂಡ ಇದರ ಬಗ್ಗೆ ನಾವು ಏನು ಕೇಸ್ ಮಾಡುವಂತ ಕೆಲಸವನ್ನು ನಾವು ಪ್ರತಿಪಕ್ಷವಾಗಿ ನಾವು ಮಾಡ್ತೇವೆ. ಖಂಡಿತವಾಗಿ. ಸರಿ, ಬಹಳಷ್ಟು ವಿಚಾರಗಳನ್ನು ಇವತ್ತು ಬಂದು ಮಾತಾಡಿದ್ರೆ, ಹಂಚಿಕೊಂಡ್ರೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ ಅನುದಾನದಲ್ಲಿ ರಾಜಕೀಯ ಅನ್ನುವಂಥದ್ದು. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.